ನಮಸ್ಕಾರ ವೀಕ್ಷಕರೇ, ಇವತ್ತಿನಲ್ಲಿ ನೇರ ಪ್ರಸಾರದಲ್ಲಿ ನೀವು ನಮ್ಮ ಜೊತೆಗೆ ಇದ್ದೀರಿ. ಬಹಳ ವಿಶೇಷವಾಗಿ ಪುಣೆ ಅಕ್ಟೋಬರ್ 7ರಂದು ಬೆಂಗಳೂರಿನ ಫಾದರ್ ಮುಲ್ಲರ್ಸ್ ಇಂಡೋರ್ ಸ್ಟೇಡಿಯಂನಲ್ಲಿ ಕಬಡ್ಡಿ ಸೆಲೆಬ್ರಿಟಿ ಕಬಡ್ಡಿ ಮ್ಯಾಚ್ ನಡೆದಿದೆ. ಬಹುಶಃ ಎಲ್ಲ ಮ್ಯಾಚ್ ಎಲ್ಲ ಮುಗಿದ ನಂತರದಲ್ಲಿ ಯಾರ್ಯಾರು ಚಾಂಪಿಯನ್ ಆಗ್ತಾರೆ, ಪ್ರೈಸ್ ತಗೊಳ್ತಾರೆ, ಹೋಗ್ತಾರೆ, ಅಲ್ಲಿ ಮುಗಿದೋಯ್ತು. ಆದ್ರೆ ಇದನ್ನು ಮತ್ತೆ ನಾವು ತಂಡಗಳನ್ನ ಅಲ್ಲಿ ತೋರಿಸ್ತಾ ಇದ್ದೇವೆ, ಅವ್ರ ಜೊತೆ ಮಾತಾಡ್ತಾ ಇದ್ದೇವೆ. ಇದೆಲ್ಲ ಅವರ ವಿಜಯದ ತಂಡಗಳ ಜೊತೆ ಮಾತಾಡ್ತಾ ಇದ್ದೇವೆ. ಈಗ ನಾನು ನಮ್ಮ ಜೊತೆಗೆ ಇರುವಂತಹ ಅತಿಥಿಗಳು ಈ ಒಂದು ಆಯೋಜನೆ ಇದೆಯಲ್ಲ, ಇದನ್ನು ಸಂಘಟನೆ ಮಾಡಿದಂತ ಪ್ರಮುಖರುಗಳನ್ನ ಇವತ್ತು ನಾನು ಸ್ಟುಡಿಯೋಗೆ ಕರೆದಿದ್ದೇನೆ. ಅವ್ರ ಜೊತೆ ಮಾತಾಡ್ತೇನೆ. ಒಂದು ಮಟ್ಟಿಗೆ ಹೇಳ್ಬೋದಾಗಿದೆ ಅಂತ ಹೇಳಿದ್ರೆ, ಈ ಕಬಡ್ಡಿ ಸೆಲೆಬ್ರಿಟಿ ಲೀಗ್ ಏನ್ ನಡೆದಿದೆ, ಅದರ ಒಂದು ಥ್ಯಾಂಕ್ಸ್ ಗಿವಿಂಗ್ ಕಾರ್ಯಕ್ರಮ ಕೂಡ ಆಗಿರ್ಬೋದು. ಅಂದ್ರೆ ವೋಟ್ ಆಫ್ ಥ್ಯಾಂಕ್ಸ್ ಅಂತ ಹೇಳ್ಬೋದು, ಅಥವಾ ಧನ್ಯವಾದ ಸಮರ್ಪಣೆ ನೀಡುವಂತ ಕಾರ್ಯಕ್ರಮ ಅಂತ ಕೂಡ ನಾವು ಭಾವಿಸಿಕೊಳ್ಬಹುದು. ಜೊತೆಗೆ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ತುಳು ಚಿತ್ರರಂಗ ಅಥವಾ ಕಾರ್ಮಿಕರ ಒಕ್ಕೂಟ ನಡೆಸುವುದರ ಹಿಂದುಗಡೆ ಒಂದು ಸಂಘಟನಾತ್ಮಕವಾಗಿ ಮತ್ತು ಇಡೀ ತುಳು ಚಿತ್ರರಂಗದ ಒಂದು ವ್ಯವಸ್ಥೆಯ ಮೇಲೆ ಯಾವ ರೀತಿಯ ಪ್ರಭಾವ, ಯಾವ ರೀತಿಯ ಸಂಘಟನಾ ನೆಲೆಯಲ್ಲಿ ಮತ್ತು ಈ ಒಂದು ಪ್ರಭಾವ ಮತ್ತು ವಾತಾವರಣವನ್ನು ಯಾವ ರೀತಿಯಲ್ಲಿ ಸೃಷ್ಟಿ ಮಾಡಬಹುದು ಅಂತ ಅನ್ನೋದು ಒಂದು. ಇನ್ನೊಂದು ಕಡೆಯಲ್ಲಿ ಇಡೀ ಒಂದು ಚಿತ್ರರಂಗ, ಅದು ಕನ್ನಡ ಚಿತ್ರರಂಗ ಮತ್ತು ತುಳು ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯ ಸೇತುವೆಯನ್ನು ಕಲ್ಪಿಸುವಂತ ರೀತಿಯಲ್ಲೂ ಕೂಡ ತುಳು ಚಿತ್ರರಂಗದ ಬೆಳವಣಿಗೆ ಮೇಲೂ ಕೂಡ ಏನೇನೆಲ್ಲ ಆಗಬೇಕಾಗಿದೆ, ಅನಿವಾರ್ಯತೆಗಳು, ಅಗತ್ಯತೆಗಳು ಏನು ಅನ್ನೋದರ ಬಗೆಗಿನ ಒಂದು ಸಂಕ್ಷಿಪ್ತವಾದಂತಹ ಮಾತುಕತೆ, ಒಂದು ಚರ್ಚೆಯ ಕಾರ್ಯಕ್ರಮ ಕೂಡ ಇದಾಗಿರ್ತದೆ. ಹಾಗಾಗಿ ನಾನು ಇವತ್ತು ಒಂದೆಡೆ ಮೊನ್ನೆ ಕಬಡ್ಡಿ ಸೆಲೆಬ್ರಿಟಿ ಲೀಗ್ ಅನ್ನ ಆರ್ಗನೈಸ್ ಮಾಡಿದ್ರ ಹಿನ್ನೆಲೆಯಲ್ಲಿ ಜೊತೆಗೆ ಇಡೀ ತುಳು ಚಿತ್ರರಂಗದ ಒಂದು ಭಾಗವಾಗಿ ಅಂತ ನಾನು ಅವರನ್ನ ಇವತ್ತು ಈ ಒಂದು ಮಾತುಕತೆಯಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಮಾತುಕತೆ ನಡೆಸ್ತಾ ಇರುವಂತ ನಮ್ಮ ಜೊತೆಗಿದ್ದಾರೆ ರಾಜ್ಯ ಕನ್ನಡ ಚಲನಚಿತ್ರ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷರು ಮತ್ತು ಜೊತೆಗೆ ತುಳು ಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತಹ ರಾಜೇಶ್ ಬ್ರಹ್ಮಾವರ ಅವರಿದ್ದಾರೆ. ರಾಜೇಶ್ ಬ್ರಹ್ಮಾವರ ಈ ಕಾರ್ಯಕ್ರಮ ಸ್ವಾಗತ. ತುಳು ಚಲನಚಿತ್ರ ನಿರ್ದೇಶಕರು, ಅದೇ ರೀತಿಯಲ್ಲಿ ರಂಗಭೂಮಿ ನಿರ್ದೇಶಕರಾದಂತಹ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೂ ಸ್ವಾಗತ ವಿಜಯನ. ಅದೇ ರೀತಿ ತುಳು ಚಿತ್ರರಂಗದ ನಿರ್ಮಾಪಕರು ಮತ್ತು ತುಳು ಚಿತ್ರ ನಿರ್ಮಾಪಕರ ಸಂಘದವರು ಪ್ರಮುಖರು ಆದಂತಹ ದೇವದಾಸ್ ಕುಮಾರ್ ಪಾಂಡೇಶ್ವರ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ದೇವದಾಸ್. ಅದೇ ರೀತಿಯಲ್ಲಿ ಇಡೀ ಒಂದು ಕಬಡ್ಡಿ ಲೀಗ್ ಏನ್ ನಡೆದಿದೆ ಅದರ ಹಿಂದೆ ಬಹಳ ದುಡಿದಂತ ತ್ರಿಶೂಲ್ ಕೂಡ ಇದ್ದಾರೆ ನಮ್ಮ ಜೊತೆಗೆ. ಜೊತೆಗೆ ಎಲ್ಲರ ಜೊತೆಗೆ ಸಂಘಟನೆಗೆ ಸಂಬಂಧಪಟ್ಟ ಕೆಲಸ ಮಾಡಿದ ತ್ರಿಶೂಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ತ್ರಿಶೂಲ್ ಸ್ಟಾರ್ಟ್ ಮಾಡ್ತೇನೆ. ತ್ರಿಶೂಲ್ ಎಂಚ ಬಚ್ಚದಾರ ಅಂತ ತೋರ ಆತರ ಖುಷಿ ಉಂಡು ಸೆಲೆಬ್ರೇಟ್ ಸಕ್ಸಸ್ ದ ಅಮ್ಮಲ್ ನಲ್ಲ ಪೋತುಜಿ ಐಟವ್ಲೆ ಅವತ್ತಂದೆ ವಿನ್ನಿಂಗ್ ಆತಿನ ಮಾತೆರ್ಲ ರಾರ ಟೀಮ್ ಅವಡು ಪಾಂಡೇಶ್ವರ ದೇವದಾಸ್ ಪಾಂಡೇಶ್ವರ ಸರ್ ಅವಡು ಕಿಶೋರ್ ಕೊಟ್ಟರ್ ನಗಲ್ನ ಕಂಟಿನ್ಯೂ ಒಂಜಿ ತಿಂಗಳು ಫುಲ್ ಬ್ಯುಸಿ ಇತ್ತೆ ಮುಗಲ್ನ ಸೆಲೆಬ್ರೇಟೆಡ್ ಆ ಸಕ್ಸಸ್ ಖುಷಿ ಒಂದುಂಡು. ಇವೆಂಟ್ ಈ ರೇಂಜಿಗೆ ಹಿಟ್ ಆಪುಣ ನಿಂಗ್ಲು ಎಂದಿತ್ತು ಪ್ಲಾನ್ ಪಾಡಿತ್ತ ಒಂಜಿ ಕಬಡ್ಡಿ ಸರ್ ಬಿಟ್ಲೆ ಮಲ್ಪೋಡು ಬ್ರಹ್ಮ ಸರ್ ಪಕ್ಕ ಪ್ಲಾನ್ ಪಾಡ್ಕೊಡ್ತಾರೆ. ಬಟ್ ಈ ಒಂಜಿ ಸಕ್ಸಸ್ ತಿಕ್ಕೊಂಡಂದು ಎಂದಿತ್ತಜಿ ಈಗೋಸ್ಕರ ತುಳುನಾಡು ಜನಗಳಿಗೆ ಮಸ್ತ್ ಸೋಲ್ಮೆಸ್ ಅಂದ. ಸೊ ಈ ಒಂದು ಕಬಡ್ಡಿ ಇದನ್ನ ಮಾಡಬೇಕು ಅಂತಿಲ್ಲ, ಅದರಲ್ಲೂ ತಾವು ಚಲನಚಿತ್ರ ಕಾರ್ಮಿಕರ ಒಕ್ಕೂಟದ ಇದರಿಂದ ಮಾಡಿರುವಂಥದ್ದು. ಆದ್ರೆ ಇಡೀ ನಮ್ಮ ತುಳು ಅಥವಾ ಇಲ್ಲಿಯ ಎಲ್ರಿಗೂ ಕೂಡ ಇದು ನಿರ್ಮಾಪಕರ ಸಂಘ ಮತ್ತು ತುಳು ಚಿತ್ರರಂಗ ಒಂದು ಹಿನ್ನೆಲೆಯಲ್ಲಿ ಆಗಿರುವಂತಹ ಕಾರ್ಯಕ್ರಮ ಅಂತ ಅನ್ನುವಂಥದ್ದನ್ನ ನಾವು ಎಲ್ಲರೂ ಕೂಡ ನೋಡಿರುವಂತದ್ದು. ಈ ಕಬಡ್ಡಿ ಲೀಗ್ ಮಾಡಿ ಈ ಹಿಂದೆ ಕ್ರಿಕೆಟ್ ಮಾಡಿದ್ರು, ಲಗೋರಿ ಮಾಡಿದ್ವಿ. ಸೊ ಇದನ್ನ ಮಾಡಬೇಕು ಅನ್ನುವಂಥದ್ದು ಯಾಕೆ ಬಂತು ಮನಸ್ಸಿಗೆ? ಆಕ್ಚುಲಿ ನಾವು ವರ್ಷಕ್ಕೊಂದ್ಸರ್ತಿ ಒಂದು ಇವೆಂಟ್ ಮಾಡೇ ಮಾಡ್ತೀವಿ ನಮ್ಮ ಕನ್ನಡ ಚಲನಚಿತ್ರ ಕಾರ್ಮಿಕರ ಮತ್ತು ಕಲಾವಿದರ ಒಕ್ಕೂಟ. ಅಂದ್ರೆ ಅದೊಂದು ಫಂಡ್ ನಾವು ಇಯರ್ಲಿ ಫಂಡ್, ಅದು ಕಾರ್ಮಿಕರಿಗೆ ಏನೇ ತೊಂದರೆ ಆದ್ರೂ ಯೂಸ್ ಆಗುವಂಥದ್ದು, ಅಥವಾ ಇನ್ಸೂರೆನ್ಸ್ ಮಾಡ್ತಾ ಇದ್ದೀವಿ, ಇನ್ಸೂರೆನ್ಸಿಗೆ ಆ ಥರದಲ್ಲಿ ಪ್ರತಿ ವರ್ಷ ಇವೆಂಟ್ ಮಾಡೇ ಮಾಡ್ತೀವಿ. ಒಂದಂತೂ ಮಾಡಿ 2 ಮಾಡಕ್ಕೆ ಹೋಗ್ತೀವಿ, ಒಂದಂತೂ ಕನ್ಫರ್ಮ್ ಮಾಡ್ತೀವಿ. ಅದು ಎಲ್ಲ ಕಡೆ ಮಾಡ್ತಾ ಗುಲ್ಬರ್ಗ, ಬೆಳಗಾಮು, ಹುಬ್ಳಿ ಎಲ್ಲ ಕಡೆ ಮಾಡಿದ್ವಿ. ಅಂದ್ರೆ ಚಿತ್ರರಂಗ ಬರೀ ಒಂದೇ ಕಡೆ ಇರೋದಲ್ಲ, ಎಲ್ಲ ಕಡೆ. ಬಟ್ ಅದರಿಂದ ನಾವು ಇದೊಂದು ಈ ಸರ್ತಿ ಕಬಡ್ಡಿ ಮಾಡೋಣ, ಅಲ್ಲ ಮಂಗಳೂರಲ್ಲಿ ಇವೆಂಟ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ. ಇವೆಂಟ್ ಮಾಡುವಾಗ ಮಂಗಳೂರು ಮಾಡಿದ್ರೆ ಸೇಮ್ ಈಗ ಅಲ್ಲಿನ ಕನ್ನಡದವ್ರನ್ನ ಕರ್ಕೊಂಡ್ಬಂದು ಮಾಡಿದ್ರೆ ಅದು ಅಲ್ಲಿದೆ ಬ್ರ್ಯಾಂಡ್ ಆಗುತ್ತೆ. ನಾನೀಗ ತುಳು ನಿರ್ಮಾಪಕನಾಗಿ ನಾನು ಇಲ್ಲಿ ಚಿತ್ರರಂಗದ ಜೊತೆ ಒಡನಾಟ ಇರೋದ್ರಿಂದ ನನಗೂ ಒಂದು ನಮ್ಮ ಚಿತ್ರರಂಗದ್ದು ಒಂದು ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೆ ಸಪ್ರೇಟ್ ಆಗಿ ಒಂದು ಬ್ರ್ಯಾಂಡ್ ಮಾಡೋಣ ಅಂತ. ಅಂದ್ರೆ ಈಗ ಕ್ರಿಕೆಟ್ ಆಲ್ರೆಡಿ ಅಲ್ಲೂ ಇದೆ, ಇಲ್ಲೂ ಇದೆ, ಅಥವಾ ಬೇರೆ ಯಾವುದೇ ಗೇಮ್ ಆದ್ರೂ ಅಲ್ಲೂ ಇಲ್ಲಿ 2 ಕಡೆ. ಇದು ಕಬಡ್ಡಿ ಇಷ್ಟು ತನಕ ಕನ್ನಡದಲ್ಲೂ ಆಗ್ಲಿಲ್ಲ. ಚಾನಲ್ ಅವರು ಒಂದು ರಿಯಾಲಿಟಿ ಶೋ ಟೈಪ್ ಅಲ್ಲಿ ಮಾಡಿದ್ರೆ ಹೊರತು ಈ ತರದ ಇವೆಂಟ್ ಆಗ್ಲಿಲ್ಲ. ಬೆಂಗಳೂರಲ್ಲಿ ಸೆಲೆಬ್ರಿಟಿ ಕಬಡ್ಡಿ ಆಗ್ಲಿಲ್ಲ. ಸೊ ಆ ಕಾರಣಕ್ಕೋಸ್ಕರ ತುಳು ಚಿತ್ರರಂಗಕ್ಕೆ ಅಂತಾನೆ ಇವೆಂಟ್. ಈಗ
ಯಾವ್ದಾದ್ರು ಇವೆಂಟ್ ಆದ್ರೆ ಕೆಸಿಸಿ ಯಾವ್ದು ಕನ್ನಡ ಚಿತ್ರರಂಗ ಇತ್ತು, ರಾಜ್ ಕಪ್ ಯಾವ್ದು ಕನ್ನಡ ಚಿತ್ರರಂಗ. ಈ ತುಳು ಚಿತ್ರರಂಗದ ಒಂದು ಇವೆಂಟ್ ಆಗ್ಬೇಕನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಅಸೋಸಿಯೇಷನ್ ಅಲ್ಲಿ ನಮ್ಮ ಕನ್ನಡ ಚಲನಚಿತ್ರ ಕಾರ್ಮಿಕರು ಕೂಡ ಡಿಸೈಡ್ ತಗೊಂಡು ಕಬಡ್ಡಿ ಮಾಡೋಣ, ಸೆಲೆಬ್ರಿಟಿ ಕಬಡ್ಡಿ ಮಾಡೋಣ ಅಂತ. ಆಗ ಆ ಟೈಮಲ್ಲಿ ನಾನು ತ್ರಿಶೂಲ್ ಅವರು, ಸಚಿನ್ ಎಸ್ ಉಪ್ಪಿನಂಗಡಿ ಅವ್ರನ್ನೆಲ್ಲ ಕೂತ್ಕೊಂಡು ಮಾತಾಡಿದ್ಮೇಲೆ ನೆಕ್ಸ್ಟ್ ನಾವು ದೇವಣ್ಣ ಅಂದ್ರೆ ನಮ್ಮ ದೇವಣ್ಣ ಮತ್ತೆ ವಿಜಯ್ ಕೊಟ್ಟಿರ್ಬೇಕು ತುಂಬಾ ಸಪೋರ್ಟಿವ್ ಆಗಿ, ಅಂದ್ರೆ ಇನ್ನೂ ತುಂಬಾ ಜನ ನಿರ್ಮಾಪಕರಿದ್ದಾರೆ, ಅವರೆಲ್ಲ ತುಂಬಾ ಸಪೋರ್ಟಿವ್ ಆಗಿ ನಮ್ಗೆ ಬೆನ್ನು ಇತ್ಕೊಂಡು ಅದರಿಂದ ಸೆಲೆಬ್ರಿಟಿ ಕಬಡ್ಡಿ ಅನ್ನೋದು ಇಲ್ಲಿ ಮಾಡಬೇಕು ಅಂತ ಆಯ್ತು. ಅದು ಯಾವ ತರ ಮಾಡೋಣ, ಕನ್ನಡದವ್ರನ್ನ ಕರ್ಕೊಂಡ್ಬಂದು ಮಾಡೋಣ ಅಂತ ಪ್ಲಾನ್ ಇತ್ತು ಓಪನ್ ಆಗಿ. ಅಂದ್ರೆ ಫಸ್ಟ್ ಕನ್ನಡದವ್ರು ಮಿಕ್ಸ್ ಮಾಡಿ ಮಾಡೋಣ ಅಂತ ಇತ್ತು. ಆ ಕನ್ನಡದವ್ರನ್ನ ಮಿಕ್ಸ್ ಮಾಡಿ ಮಾಡಿದ್ರೆ ಅದು ಬ್ರ್ಯಾಂಡ್ ಆಗಲ್ಲ, ಇವ್ರದ್ದಾಗಲ್ಲ, ತುಳು ಚಿತ್ರರಂಗದಾಗಲ್ಲ, ಅದು ಕನ್ನಡವ್ರದ್ದು ಅಂತ ಆಗುತ್ತೆ ಅಂತ. ನೆಕ್ಸ್ಟ್ ಇಯರ್ ಕನ್ನಡದವ್ರು ಮಿಕ್ಸ್ ಮಾಡಿದ್ರೆ ಅದು ತುಳು ಚಿತ್ರರಂಗಕ್ಕೂ ಅವ್ರು ಬಂದಾಗ ಆಗುತ್ತೆ ಹೊರತು ಈಗ ಮೊದಲೇ ಮಾಡಿದ್ರೆ ಕನ್ನಡ ಚಿತ್ರರಂಗದ ತುಳುದವ್ರು ಮಿಕ್ಸ್ ಆಗುತ್ತೆ ಅಂತ ಆ ಭಾವನೆ ಬರಬಾರ್ದು. ತುಳು ಚಿತ್ರರಂಗಕ್ಕೆ ಕನ್ನಡದವ್ರು ಬಂದು ಮಿಕ್ಸ್ ಆಗೋಕ್ಕೋಸ್ಕರ ಅದು ನೆಕ್ಸ್ಟ್ ಇಯರ್ ಪ್ಲಾನ್ ಮಾಡೋಣ. ಈಗ ಸದ್ಯಕ್ಕೆ ಇದು ಬ್ರ್ಯಾಂಡ್ ಆಗಿ ಮಾಡೋಣ ಅಂತ ಸೆಲೆಬ್ರಿಟಿ ಕಬಡ್ಡಿ ಬಹಳ ಯಶಸ್ವಿಯಾದಂಥ ಒಂದು ಆರ್ಗನೈಸೇಷನ್ ಅಂತ ಅನ್ನೋದು. ಸೊ ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಪ್ರಪ್ರಥಮವಾದಂಥ ಮಟ್ಟದಲ್ಲಿ ಕಬಡ್ಡಿ ಪ್ರೀಮಿಯರ್ ಲೀಗ್ ಅನ್ನು ಮಾಡಿದ್ರು ಮತ್ತು ಅದನ್ನು ನೋಡಿದಂಥ ಜನ ಇಲ್ಲ, ಮೊದಲೇ ನೋಡೋ ಎಂಟ್ರಿಯಿಂದ ಹಿಡಿದು ಕೊನೆ ತನಕ ಕೂಡ ಎಲ್ಲರೂ ಕೂಡ ಅಪ್ರಿಷಿಯೇಷನ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಎಸ್ ದೇವಣ್ಣ ದಾದಾ ದೇವಣ್ಣ ಬಾರಿ ಖುಷಿತ ಒಂಜಿ ಈಗಲಿಗೆಲ್ಲ ಅಮ್ಮನ ಕಬಡ್ಡಿ ಆಯ್ನ ದಿಂಚ ಬಾರಿ ಒಂಜಿ ಖುಷಿದ ವಿಷಯ. ಹನ್ನೆರಡು ದುಂಬು ಮಸ್ತು ಈ ಕಾರ್ಮಿಕರ ಒಕ್ಕೂಟ ಅಧ್ಯಕ್ಷ ಆದು, ಪ್ರೊಡ್ಯೂಸರ್ ಆದು, ಬೇತೆ ಬೇತೆ ಇಂಜೆಟ್ಟು ಕೆಲಸ ಮಂತದ ಅನುಭವಿಸ್ತೇನೆ ಇತ್ತಿನೆಗೋಸ್ಕರ ಈ ಒಂಜಿ ಕಬಡ್ಡಿನೆಲ್ಲ ಸಕ್ಸಸ್ ಆದ್ಕೊಟ್ಟು ಮಸ್ತ್ ದಿನತ ಮಸ್ತ್ ಜನತ ಇಂದತ್ತ ಬೆಂದು ಆಯ್ತಾ ಬೇಲೆ ಮಂತ ಫಲ ದಿಕ್ಕಿನಿ ಮೊರೇನೆ ಅವು ಪ್ರೇಮಣ್ಣ ಎಪ್ಪಡು, ವಿಜಯನ ಎಪ್ಪಡು, ತ್ರಿಶೂಲು ನಲ್ಲ ಮಸ್ತ್ ಜನ ಅಂಚ ಬಾರಿ ಒಂದು ಖುಷಿತ ಸುರುತ್ತ ಕಬಡ್ಡಿ ಬಾರಿ ಪೊರ್ಲುಡೆ ಕುಡ್ಲಾದ ಜನಕ್ಕೆ ಪೂರ ಬರ್ತದ್ದು ಪೂರ್ಣಂತ ಒಂಜಿ ಕಾರ್ಯಕ್ರಮ ಆದ್ಬೋದು ಬಾರಿ ಖುಷಿ. ಕಬಡ್ಡಿ ಪ್ರೀಮಿಯರ್ ಲೀಗ್ ಅಸ್ತಂಗ ಇಂಚಿನ ಪಂಡ ಈ ರೀತಿಯೇ ಮಲ್ಸದ ನಮ್ಮ ಒಟ್ಟಾವಡ ಇಂಚಿನ ನೋಡ ಬಟ್ ಈ ಕಬಡ್ಡಿ ಮುರಾಣಿದ ಕಬಡ್ಡಿ ಪ್ರೀಮಿಯರ್ ಲೀಗ್ ಕೂಡ ಈರೆಗೆ ಇಂಚಿನ ಕ್ರಿಕೆಟ್ ಯೂಶುವಲ್ ಪೂರೆಲ್ಲ ಮಲ್ಪೋಯ್ರ ಬಟ್ ಕಬಡ್ಡಿ ಒಂಜಿ ಆಯ್ನ ಹಿಡ್ದವ್ರ ಬೊಕ ಅವಲ ಮೇಲ್ ಫಿಮೇಲ್ ರಡ್ಡು ಇತ್ತಿನ ಹಿಡ್ದವ್ರ ಜನ ಆಕರ್ಷಣೆ ಎಲ್ಲ ಜಾಸ್ತಿ ಆಂಡ್ ಫಿಮೇಲ್ ಮಕ್ಕಳು ಸ್ಟಾರ್ ನಕಲು ಗೊಬ್ಬನ ಹಿಡ್ದವ್ರ. ಕ್ರಿಕೆಟ್ ಏಪಲ ನಮ್ಮ ತೂಂದುಪ ಬಟ್ ಕಬಡ್ಡಿ ಅಪರೂಪ ಆಪನ್ ಬಟ್ ಈ ಲೆವೆಲ್ಡ್ ಇಂಟರ್ನ್ಯಾಷನಲ್ ಲೆವೆಲ್ಡ್ ಆಂಡ್ ಆ ಹಾಲ್ ಎಂಕ್ಲೆಗ್ ಅಂಚಿನ ಪ್ಲೇಸ್ ತೆಗೆದನು. ಸೊ ಅದೇ ಕಬಡ್ಡಿ ಆ ಲೆವೆಲ್ಡ್ ಆಪನ್ ಒಂದು ಇತ್ತೀಚೆ ಇಜ್ಜಿ ಇಜ್ಜಿ ಅದು ಸಪೋರ್ಟ್ ತೆಕ್ಕೊಂಡು ಹತ್ತು ಜನ. ಸೊ ರಾಜೇಶ್ ಪ್ರಭು ಅವರಿಗೆ ಪನ್ನಾಗ ಕಬಡ್ಡಿ ಫಸ್ಟ್ ಏನು ಒಂಚೂರು ಕಿರಜಾರಿ ಅಂಡ್ ಅವ್ರ ಧೈರ್ಯ ಅಡು ಜತ್ತೆ ಅದ. ಸೊ ಆ ನಿರೀಕ್ಷೆ ಇರೇಗೆ ಇಜ್ಜಿ ಬಟ್ ಅವರು ಬತ್ತ ತೂನಾಗ ಗ್ರ್ಯಾಂಡ್ ಆಡಿತ್ತು. ನಿರೀಕ್ಷೆ ಇಜ್ಜಿನ್ಲ ಎಂಕಲ್ನ ಈವೆಂಟ್ಗೆ ಎಂಕಲ್ನ ನಿರೀಕ್ಷೆ ಜಾಸ್ತಿ ಆರ ಎಂಕ್ಲಿಗೆ ಸಪೋರ್ಟ್ ಮಲ್ದೇರು ಅವ ಎಂಕ್ಲ ಖುಷಿತ ವಿಷಯ ಬಟ್ ಅವರದ್ದು ಎಂಕ್ಲಿಗೆ ನನ್ಲ ಬಲ ತಿಕ್ಕದನು ಪ್ರತಿದಿನ ಅಪ್ಡೇಟ್. ಕ್ರಿಕೆಟ್ ಬೇತ ಮೂವೇ ಒಂದು ಮ್ಯಾಚ್ ಯಾವ್ದನ್ನ ತಗೊಳ್ಳೋಣ, ಆದ್ರೆ ಕಬಡ್ಡಿ ಅನ್ನೋದು ಬಹಳ ರಿಸ್ಕ್. ನಾವು ಆರ್ಗನೈಸೇಷನ್ ಮಾಡೋದು ಕೂಡ ರಿಸ್ಕ್ ಬೇರೆ ಬೇರೆ ರೀತಿಯಲ್ಲಿ. ಸೊ ಹಾಗಾಗಿ ಬಹಳ ಬಹಳ ಬಹುತೇಕ ಜನ ಇದನ್ನು ಯಾವ ರೀತಿ ಆರ್ಗನೈಸೇಷನ್ ಮಾಡ್ತಾರೆ, ಆರ್ಗನೈಸೇಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಯಾಕಂದ್ರೆ ಇಲ್ಲಿವರೆಗೂ ಕೂಡ ಈ ರೀತಿಯಾದಂತಹ ಒಂದು ಸೆಲೆಬ್ರಿಟಿ ಕಬಡ್ಡಿ ಅಂದ್ರೆ ಪ್ರೋ ಕಬಡ್ಡಿ ಶೈಲಿಯಲ್ಲಿ ಆಗಿರೋದು ಆಗ್ಲಿಲ್ಲ ಅಂತ ಅನ್ನುವಂಥದ್ದು ಏನು ಖಂಡಿತ. ಕಬಡ್ಡಿದ ಆಯ್ತು ಕೋಚ್ ನಕುಲ್ ಬರ ಬೈತಾರೆ ಅಕುಲೆ ಅವೆನ್ನ ಪನೊಂದಿಕ್ತಾರೆ ಏನಂದ ಮಂಡ ಈ ಲೆವೆಲ್ ಡಾಪಣೊಂದು ಎಂಕುಲು ಏನಿದ್ದಿತ್ತೀಜ ಅವನೊಂಜಿ ದಾಖಲೆ ಅಂತ ಪನೊಂದಿಕ್ತಾರೆ. ಸೊ ರಾಜೇಶ್, ಇಲ್ಲಿ ನೀವು ಸೆಲೆಬ್ರಿಟಿಗಳನ್ನ ಆಯ್ಕೆ ಮಾಡಿದ್ರು ತುಳು ಚಿತ್ರರಂಗ, ಆಮೇಲೆ ಕೆಲವು ಪ್ಲೇಯರ್ಗಳನ್ನ ಆಯ್ಕೆ ಮಾಡಿದ್ರು, ಐಕಾನ್ ಪ್ಲೇಯರ್ ಅಂತ ಹೇಳಿ. ಇನ್ನು ಕೆಲವಂದ್ರೆ 3 ಮಿಕ್ಸಪ್ಗಳು ಆಗಿದ್ದಾವೆ. ಯಾವ ಯಾವ ರೀತಿಯ ಮಿಕ್ಸಪ್ಗಳು? ಆಕ್ಚುಲಿ ನಾವು ಮಾಡುವಾಗ ಸೆಲೆಬ್ರಿಟಿ ಕಬಡ್ಡಿ ಲೀಗ್ ಅಂತ ಮಾಡಿದ್ವಿ. ಅಂದ್ರೆ ಇದು ಇಂಡಸ್ಟ್ರಿದ ಅಂತ ಮಾಡಿದ್ದಲ್ಲ, ನಾವು ಫಸ್ಟ್ ಸ್ಟಾರ್ಟ್ ಮಾಡೋದು ಸೆಲೆಬ್ರಿಟಿ ಕಬಡ್ಡಿ ಲೀಗ್ ಅಂತ ಮಾಡಿದ್ವಿ. ಅಂದ್ರೆ ಒಂದು ಚಿತ್ರರಂಗದಲ್ಲಿ ಇರೋರು ಸೆಲೆಬ್ರಿಟಿ ಆಗಿರ್ತಾರೆ, ರಾಜಕೀಯ ರಂಗದಲ್ಲಿ ಇರೋರು ಸೆಲೆಬ್ರಿಟಿ ಆಗಿರ್ತಾರೆ, ಅಥವಾ ಮಾಧ್ಯಮದಲ್ಲಿ ಇರ್ಬೋದು, ಅಥವಾ ಪ್ಲೇಯರ್. ಈಗ ಉದಾಹರಣೆಗೆ ನಾವು 3 ಜನ ಪ್ಲೇಯರ್ ಹಾಕೊಂಡಿದ್ವಿ ಕಾಲೇಜ್ ಅವರು ಸ್ಟೇಟು ಆಡಿದ್ದಾರೆ, ಯೂನಿವರ್ಸಿಟಿಲಿ ಆಡಿದ್ದಾರೆ, ಈ ತರದ ಒಂದು ಹೆಸರು ಮಾಡಿದ್ರು. ಅವ್ರು ಒಂಥರ ಸೆಲೆಬ್ರಿಟಿ. ಅಂದ್ರೆ ಇಂಥವ್ರು ಆಡ್ತಾ ಇದಾರೆ ಅಂತ ಹೇಳಿದ್ರೆ ಜನ ಬರ್ತಾರೆ. ಈಗ ಉದಾಹರಣೆ ಸಂತೋಷ್ ಅನ್ನೋ ಒಂದು ಹುಡುಗ
ಅವ್ನು ಆಡ್ತಾ ಇದ್ದಾನೆ ಅಂದ್ರೆ ಜನ ನೋಡಕ್ ಬರ್ತಾ ಇದ್ದಾರೆ. ಆ ಥರದ್ದು ಕುಬ್ರಾ ಲೇಡಿ ಇದರಲ್ಲಿ ಆ ಥರದಲ್ಲಿ ಒಂದು ನಡೀತಿರುವಂಥ ವಿಚಾರ. ಆ ಕಾರಣಕ್ಕೋಸ್ಕರ ನಾವು ಆ ಥರದನ್ನ ಹುಡುಕಿದ್ವಿ. ಅಂದ್ರೆ ಸೆಲೆಬ್ರಿಟಿ ಅಂದ್ರೆ ಎಲ್ಲಾ ರೀತಿಯ ಸೆಲೆಬ್ರಿಟಿ. ಆಕ್ಚುಲಿ ನಮ್ಮಲ್ಲಿ ಪೊಲಿಟಿಷಿಯನ್ಸು ಇದ್ರು ಪ್ಲಾನ್ಗೆ. ನಾವು ರಾಜ್ ಕಪ್ ಅಂತ ಕ್ರಿಕೆಟ್ ಮಾಡಿದಾಗ ಪೊಲಿಟಿಷಿಯನ್ಸ್ ಪ್ರೆಸ್ ಎಲ್ಲ ಸೇರಿ ಮಾಡಿದ್ವಿ, ಅದು ಸೆಲೆಬ್ರಿಟಿ ಇದು ಮಾಡುವಾಗ ಪ್ಲಾನ್ ಇತ್ತು. ಇದು ಏನ್ ಮಾಡಿದ್ವಿ ಆಮೇಲೆ ಹಾಗೆ ಹೋಗ್ತಾ ಹೋಗ್ತಾ ನಾವೇನ್ ಮಾಡಿದ್ರು, ನಮಗೆ ಬೇರೆ ಹೀರೋಗಳೆಲ್ಲ ಹೇಳಿದ್ರು ಸರ್ ಇದು ನಮ್ದೇ ಇವೆಂಟ್ ಆದ್ರೆ ಒಳ್ಳೆ ಚೆನ್ನಾಗಿರುತ್ತೆ ಅಂತ. ಅಂದ್ರೆ ಕಾಲೇಜ್ ಅವರು ಮಿಕ್ಸ್ ಮಾಡ್ಕೊಳ್ಳೋಣ, ಆದ್ರೆ ಸೆಲೆಬ್ರಿಟಿ ಕಬಡ್ಡಿ ಲೀಗ್ನ ನಮ್ಮ ಇಂಡಸ್ಟ್ರಿಗೆ ಇರಲಿ ಅನ್ನೋದು ಹೆಚ್ಚಿನ ಹೀರೋಗಳು ಮತ್ತು ಟೆಕ್ನಿಷಿಯನ್ಗಳೆಲ್ಲ ಇತ್ತು. ನಾವು ಅದನ್ನ ಬ್ರ್ಯಾಂಡ್ ಮಾಡ್ಕೋದು. ಅಂದ್ರೆ ಈಗ ಕಾಲೇಜ್ ಅವರು ಬಂದಿರೋದ್ರಿಂದ ಇದು ಪ್ರೊಫೆಷನಲ್ ಆಗಿ ಬಂತು. ಅಂದ್ರೆ ನಮ್ಮ ಸೆಲೆಬ್ರಿಟಿಗಳು ನಾವು ಅವ್ರಿಗಿಂತ ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಮಟ್ಟದಲ್ಲಿ ಆಡೋದು. ಅಂದ್ರೆ 7 ಜನ ಆಡೋರು ಗ್ರೌಂಡ್ ಅಲ್ಲಿ ಪಿಚ್ ಅಲ್ಲಿ, ಅದರಲ್ಲಿ 4 ಜನ ನಮ್ಮವರಾಗಿರ್ತಾರೆ. 4 ಜನ 3 ಜನರಿಗೆ ಚಾಲೆಂಜ್ ಕೊಟ್ಟಿದ್ದಾರೆ, ಅವ್ರು ಇಲ್ಲದೆ ಇವ್ರು ಗೆದ್ದಿದ್ದಾರೆ. ಆ ತರ ಮಟ್ಟದಲ್ಲಿ ನಾವು ನಮ್ಗೇನಂದ್ರೆ ಒಂದು ಹೀರೋ ಫಸ್ಟ್ ಮುಖ ಅದೆಲ್ಲ ಕರೆಕ್ಟ್ ಆಗಿರ್ಬೇಕು, ಕೈ ಕಾಲೆಲ್ಲ. ನಾವು ಇದರಿಂದ ರಿಸ್ಕ್ ತಗೊಳ್ತೀವಿ ಅಂತ ಗೊತ್ತಿತ್ತು, ಆದ್ರೆ ಅವರು ಪಾರ್ಟಿಸಿಪೇಟ್ ಮಾಡೋರಿಗೆ ಗೊತ್ತಿದ್ದು ರಿಸ್ಕ್ ಅಂತ. ಆದ್ರೆ ಒಂದು ಅಭಿಮಾನದಿಂದ ನಾವೆಲ್ಲ ಒಟ್ಟಿಗೆ ಆಡ್ಬೋದು, ನಮ್ಮ ಇಂಡಸ್ಟ್ರಿಯಿಂದ ಇದೊಂದು ದೊಡ್ಡ ಒಳ್ಳೆ ಈವೆಂಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಡೈಲಿ 6:30 ಪ್ರಾಕ್ಟೀಸ್ ಬರ್ತಾ ಇದ್ರು ಎಲ್ಲ ಹೀರೋಗಳು. ಅದನ್ನ ಪ್ರಾಕ್ಟೀಸ್ ಒಂದು ಶೂಟ್ ಮಾಡಿದ್ರೆ ಅದೊಂದು ಭಯಂಕರ. ಅಂದ್ರೆ ಎಷ್ಟು ಜನಕ್ಕೆ ಇಂಜೂರ್ಡ್ ಆಗಿದೆ, ಈಗಲೂ ಇಂಜೂರ್ಡ್ ಆಗಿದೆ. ಆ ಟೈಮಲ್ಲಿ ಎಷ್ಟು ಇಂಜೂರ್ಡ್ ಆದ್ರೂ ಪುನಃ ವಾಪಸ್ ಮಾಡ್ತಾ ಇದ್ರು ಪ್ರಾಕ್ಟೀಸ್. ಸೊ ಅದು ಹೇಳಿದಲ್ಲ, ಇಲ್ಲಿನ ಕಲಾವಿದರನ್ನ, ತಂತ್ರಜ್ಞರ, ನಿರ್ಮಾಪಕರನ್ನ, ನಿರ್ದೇಶಕರನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಇದು ಕನ್ನಡದಲ್ಲೇ ಆಗಲ್ಲ ಇವೆಂಟ್. ಕನ್ನಡ ಅಲ್ಲ, ನೀವು ಯಾವುದೇ ಇಂಡಸ್ಟ್ರಿಯಲ್ಲಿ ಹೋಗಿ ನೋಡಿ ಕಬಡ್ಡಿ ಆಗಿದ್ರೆ ಇಲ್ಲ ಅಂತ ಇಲ್ಲ. ನಮ್ಮ ರಾಜಕಾರಣಿಗಳದ್ದು ಒಂದ್ಸತಿ ಆಗಿತ್ತು, ಅದು ಒಂದ್ಸತಿ ಸಿದ್ದರಾಮಯ್ಯ ಅವರಿಗೆ ಒಂದ್ಸತಿ ಕಾಲು ಹಿಡ್ಕೊಂಡ್ಬಿಟ್ಟಿತ್ತು. ಅದಾದ್ರ ಮೇಲೆ ನೆಕ್ಸ್ಟ್ ಅವ್ರದ್ದು ಕಬಡ್ಡಿ ಟೂರ್ನಮೆಂಟೇ ಮಾಡ್ಲಿಲ್ಲ. ಅಂದ್ರೆ ಯಾರು ಮಾಡಕ್ ಹೋಗಲ್ಲ ಅಂತ ಇದ್ದ ನಾವು ಒಂದು ಸೀರಿಯಸ್. ಅದೇನೆ ನಾನು ಹೇಳಿದ್ದು, ಬಹಳ ರಿಸ್ಕ್ ಆದಂತ ಒಂದು ಗೇಮ್ ಅಂತ ಅನ್ನೋದು. ಯಾಕಂದ್ರೆ ಆರ್ಗನೈಸೇಷನ್ ಮಾಡಿದ ನಂತರದಲ್ಲೂ ಕೂಡ ಏನಾದ್ರೂ ರಿಸ್ಕ್ ಬೇರೆ ಇಂಥ ಪ್ರಾಬ್ಲಮ್ಗಳು ಬಂದ್ರೆ ಕೊನೆಗೆ ಸಂಘಟಕರ ಮೇಲೇನೆ ಬರ್ತದೆ. ಪ್ರಪ್ರಥಮ ಬಾರಿಗೆ ಅದನ್ನು ಕೂಡ ಮಾಡ್ತಾ ಇರುವಂತದ್ದು ಅಂತ ಅನ್ನೋದು. ಇನ್ನಷ್ಟು ಮಾತಾಡಬೇಕು. ಇಲ್ಲಿ ಬಹಳ ಪ್ರಮುಖವಾದಂತಹ ಕೆಲವು ಅಂಶಗಳು ನಮಗೆ ಬಂದಿರುವಂತದ್ದು. ಕಬಡ್ಡಿ ಸೆಲೆಬ್ರಿಟಿಗಳು ಅಂತ ಹೇಳ್ತಾರೆ. ಸೆಲೆಬ್ರಿಟಿ, ಚಿತ್ರರಂಗ ಸೆಲೆಬ್ರಿಟಿ ಮತ್ತು ಕಬಡ್ಡಿ ಸೆಲೆಬ್ರಿಟಿಗಳು ಇವರು ಒಗ್ಗೂಡಿ ಇರುವಂತದ್ದು, ಇನ್ನೂ ಒಂದಷ್ಟು ಬೆಳವಣಿಗೆಗಳಾಗಿರುವಂತದ್ದು. ಅದರ ಬಗ್ಗೆ ನಾನು ಮುಂದೆ ಚರ್ಚೆ ಮಾಡ್ತೇನೆ. ಸಣ್ಣ ಬ್ರೇಕ್. ಕೊಡರ ಸ್ವಾಗತ ವೀಕ್ಷಕರೇ. ಎಂಕ್ಲು ಕಬಡ್ಡಿ ಲೀಗ್ದ ಬಗ್ಗೆ ಪಾತ್ರ ಅಂತ ಎಸ್ ಸೆಲೆಬ್ರಿಟಿ ಕಬಡ್ಡಿ ಕುಡ್ಲಡ್ ನಡತದು ಒಂಜಿ ತುಳು ಚಿತ್ರರಂಗ ಅಂಚನೆ ಕಬಡ್ಡಿ ಒಂಜಿ ಆಟಗಾರ ಮತ್ತು ಕಬಡ್ಡಿ ಅಂಚನೆ ಒಂಜಿ ಕಲ್ಚರ್ ಉಂಡು. ಐತ ಮಿತ್ರ ಮಸ್ತ್ ಪ್ರಭಾವ ಬೂರ್ದು ನಾನು ಅನ್ಪೇನೆ. ಅದ್ರ ಬಗ್ಗೆ ಕೊಂಚ ಥ್ಯಾಂಕ್ಸ್ ಗಿವಿಂಗ್ ಕಾರ್ಯಕ್ರಮ ಅಂದ್ ಈತೆ ಎಂಗಳೊಟ್ಟಿಗೆ ಆಲ್ರೆಡಿ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲುಲ್ಲಿರು, ರಾಜೇಶ್ ಬ್ರಹ್ಮಾವರ, ದೇವದಾಸ್ ಕುಮಾರ್ ಪಾಂಡೇಶ್ವರ್ಲಿರು ಅಂಚನೆ ಇತ್ತೆ ಎಂಗಳೊಟ್ಟಿಗೆ ಪ್ರೇಮ್ ಶೆಟ್ರ್ ಸೇರಿದ್ದಾರೆ. ಪ್ರೇಮ್ ಶೆಟ್ರ್ ಮುಂಬೈ ಪಕ್ಕ ದುಬೈ ಅದ್ರ ಗಲ್ಫ್ ದೇಶಡು ತುಳು ಚಿತ್ರರಂಗದ ವಿತರಕರಲ ಅಂದು ಈ ಮೂಲಕವಾದ ತುಳು ಚಿತ್ರರಂಗನು ಬಾರಿ ಮಲ್ಲ ಪಸರಿಸುವಂಚಿನ ಒಂದು ಬೇರೆಲ್ಲ ಮತ್ತೊಂದು ಪುನರ್. ಪ್ರೇಮ್ ಶೆಟ್ರೆ ಕಾರ್ಯಕ್ರಮಕ್ಕೂ ಸ್ವಾಗತ. ನೋಡಿದ ಕಬಡ್ಡಿ ಎಂಚಾಂಡು ಎಂಚೈತನು ಈರ್ಲ ಒಂದು ಟೀಮ್ ದೇತೊಂದ ಟೀಮ್ ದಿಸೆ ಯಾಪಲ ಬಂದ ಒಂದು ಪ್ರೋಗ್ರಾಮ್ ಮಲ್ಪುಗ ಒಂದು ಮಲ್ಪುಗ ಅವು ಮಲ್ಪುಗ ಫಲಂದು ರಾಜೇಶ್ ಬ್ರಹ್ಮ ಅವರು ಅರಡಿ ಯಾಪಲ ಅಧ್ಯಕ್ಷರ ಅನ್ಪಿರಿ. ಅಧ್ಯಕ್ಷರ ಬೇಡ ಅದು ಒಂದು ಟೀಮ್ ತಗೊಳ್ಳಿದ್ದು ಅಂಚೆ ಶುರುವಾದ ಕುಸಳ್ಳಿ ಶುರುವಾದ ಜಾಸ್ತಿ ಆದ್ಬೋದು ಪಕ್ಕ ಈತವಲ್ಲ ಈವೆಂಟ್ ಆಗ್ಬಿಡುದು ಯಾರ್ದು ಮ್ಯಾಚ್ ಆನಾಗ ಎನ್ನೆ ತೊಂದಿನ ಈತ ವಲ್ಲ ಪ್ರೋಗ್ರಾಮ್ ನಮ್ಮಲ್ಲ ಒಜ್ಜಿ ಪಿರೋಡಿಂಚಲ್ ಇತ್ತ ಆರ್ಗನೈಸ್ ಟೀಮ್ ಇತ್ತಲ್ಲಮ್ಮ ಬೊಕ್ಕಲ್ಲ ದೆತ್ತೋನಿ ಬೊಕ್ಕ ಕೂಡಲ ಖುಷಿ ಆಡು. ಒಟ್ಟು ಆರ್ಗನೈಸೇಷನ್ ಬಗ್ಗೆ ಎಂಚಾಡು ಒಟ್ಟು ಮಾತಿರಲ್ಲ ಕಬಡ್ಡಿ ಮಾತ ಸೇರ್ದು ಮಲ್ಪನಾಗ ಸ್ಟಾರ್ಟಿಂಗ್ ಅಂತ ಪೂರ ಪ್ರೋಗ್ರಾಮ್ ಸೆಟ್ ಮಲ್ಪನ ಬಂಗ ಹಾಕೊಂಡು ವೆನ್ಯೂ ಒಂಜಿ ಸಿಕ್ಕದ ಸಾಧಾರಣ ಒಂಜಿ 10 ಜಾಗದ ಎಂಕುಲು ಒಂದು ಎಡ್ಡೇಜ್ ಅವು ಎಡ್ಡೇಜ್ ಒಂದು ಎಡ್ಡೇಜ್ ಲಾಸ್ಟ್ಗೆ ಎಂಕಲ್ ಒಂಜಿ ಎಂಕುಲು ಏನು ಇರೋದಿಲ್ಲ ಎಡ್ಡೆ ಅಂತೀರ ಒಂಜಿ ಉಂತಿಕಂಡು ಜಾಗದ ಇಕಂಡು ಫಾದರ್ ಮುಲ್ಲರ್ಸ್ ಅವೇನು ತುಯಿ ಸಾತು ಬೊಕ್ಕ ಹೆಂಗು ಡಿಸೈಡ್ ಮಲ್ತಾ ಇಂಚ ಅಂದು ಬೊಕ್ಕ ಬೋರ್ತಿರ ವ್ಯವಸ್ಥೆ ಎಲ್ಲ ಮಲ್ತೇರು ಅಧ್ಯಕ್ಷರು ಎಡ್ಡಾಂಡ್ ಕಬಡ್ಡಿದ ವಿಷಯಕ್ಕೆ ಅರ್ನ ದೋಸ್ತ ಬೊಂಬೆ ಯಾನ್ ಕಬಡ್ಡಿ ಆತ ಅಂಚ ಏರಣ್ಣ ಪನೇರ ಬೋತುಜಿ ಒಂದು ವಾಟ್ಸಪ್ ಫೇಸ್ಬುಕ್ ಕೂಡ ಈತ ವೈರಲ್ ಆಡ್ ಮಾಡ ಪೂರ ಎಲ್ಲ ಗೊತ್ತಾರೆ ಎನ್ನಲೊಂದು ಟೀಮ್ ಉಂಡು ಐಟ್ ಪನಂದ ದುಬೈ ಹಿಡ್ದು ಹಿಡ್ದು ಬಾಂಬೆ ಹಿಡ್ದು ಇವನ್ ಕಾರ್ಕಳ ಹೊಡ್ದು ಉದಯನ್ನಿ ಮುನಿಯಾಲ್ ಉದಯ ಶೆಟ್ರು ತೆಲ್ಲಾರ್ ಗಿರೀಶ್ ಶೆಟ್ರು ಆರ್ ಮಲ್ಲ ಕಬಡ್ಡಿ ಮಲ್ಪರಿ ಗೊತ್ತುಪ್ಪು ಕಾರ್ಕಳೋಡು ಆರ್ ಫ್ಲೈಟ್ ಬತ್ತು ಕಾಂಡ ಬೈದಿನಾರ್ ಬಯ್ಯ ಮುಟ್ಟ ಮ್ಯಾಚ್ ಫೈನಲ್ ತೂದೆ ಹೋತೀರಿ ಏರ್ಪೋರ್ಟ್ ಜತ್ತದು ವಲಸ್ಲ ಮಲ್ದು ಜೇರು ಆತ ಇಂಟ್ರೆಸ್ಟಿಂಗ್ ಮ್ಯಾಚ್
ಬೊಕ್ಕರೆ ಫ್ರೆಂಡ್ ಇರ್ತಾರೆ ಶಿವಪ್ರಸಾದ್ ಶೆಟ್ರು ಆರು ಪೂರ ಭಾರಿ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಎಂಚಿನ ಬೋರ್ಡು ಹಿಡಿದು ಮಲ್ಲ ಈವೆಂಟ್ ಮಲ್ಪುಗ ನಮ್ಮ ಪೂರ ಒಟ್ಟುಗಾದ ಮಲ್ಪುಗ ಪಂತೇರು. ಎಸ್ ಓಕೆ ವಿಜಯಣ್ಣ, ಚಲನಚಿತ್ರ ಕಾರ್ಮಿಕರ ಒಕ್ಕೂಟ ಒಂಜಿ ಟೈಮ್ ಕೆಲವು ವರ್ಷದ ಪಿರಬೊಪ್ಪೆ ಬಹುಶಃ ಮುಲ್ಪ ತುಳು ಪಿಕ್ಚರ್ ಮಲ್ಪನೊಂದು ಬಂಡ ಕೋಟಿ ಪಾಡ್ಜಿನ ಇದು ಪಿಕ್ಚರ್ ಅಂತ ಸಾಧ್ಯ ಇಜ್ಜಿ ಬಂದಿರೋ ಪರಿಸ್ಥಿತಿ. ಇವಾಗ ರಾಜೇಶ್ ಬ್ರಹ್ಮ ಅವರ ನೇತೃತ್ವದ ಬೆಂಗಳೂರು ಭಾರಿ ಮನ ಲಡೆಯಾಡಿ ಬಹುಶಃ ಒಂದು ಮಾತೊಂದು ಇತಿಹಾಸ ಬಹುಶಃ ಒಂದು ಐತಿಹಾಸಿಕ ಅಂದೆ ಬರೋಲ್ಲ ಅವು ದಾಯಿಗೆ ಬಂದಾಗ ಇಡೀ ರಡ್ಡು ಚಿತ್ರರಂಗ ಆಗ್ಲ ಕನ್ನಡ ಚಿತ್ರರಂಗ ಆಗ್ಲ ತುಳು ಚಿತ್ರರಂಗ ಆಗ್ಲ ಒಂದ್ ಎಡ್ಡೆ ದಿಕ್ಕಿನ ಕೊರ್ನಾಂಚಿನ ಒಂಜಿ ಸಂಘರ್ಷ ಅಂದೆ ಪನೋಲಿ. ಸೊ ದಾಳ ಬರ್ತಾರೆ ಆ ಟೈಮುದ ಒಂಜಿ ಒಂದು ಎಂಚ ಇತ್ತು ಐದು ಪಕ್ಕದ ಡೆವಲಪ್ಮೆಂಟ್ ಐಕೊಂಡ ರಡ್ ಮೇರು ನನೊಂಜಿ ಯೂನಿಯನ್ ಮಲ್ತೇರು. ಆ ಯೂನಿಯನ್ ಹಿಡಿದು ಮಸ್ತ್ ತುಳು ಚಿತ್ರರಂಗಕ್ಕಂತೂ ಮಸ್ತ್ ಲಾಭ ಕನ್ನಡದಕ್ಲಿಗೆ ಮಸ್ತ್ ಕೋಟಿ ಪಾಡು ನಕ್ಲಿಗೆ ಅವು ವ್ಯತ್ಯಾಸ ಆತ ತೋಜಿದ್ ಬರೋದಕ್ಲಿಗೆ. ಬಟ್ ಎಂಕುಲು ಖಾಲಿ ಒಂಜಿ 13 ಸೆಂಟರ್ ಡಿಪೆಂಡ್ ಆದ ಮಲ್ಪನಕ್ಲಿಗೆ ಸೆಕೆಂಡ್ ಯೂನಿಯನ್ ಐನ ಮಸ್ತ್ ಅನುಕೂಲ ಉಂಡು. ಸುರುತ ಯೂನಿಯನ್ಗೆ ಹೈಯೆಸ್ಟ್ ಬಲಿಯತಿನ ಯಾನೆ ಒರಿಯದು ರೆಸಲ್ ಅವಾರ್ಡ್ ಮದಿಮೆ ಅವಾರ್ಡ್ ಕಡಲಮಗೆ ಪೂರ ಕಾರ್ಮಿಕರಲ್ಲ ಎಂಕುಲು ಅಲ್ತೆ ಕನ್ನಡಿತ್ತು ಡ್ರೈವರ್ಸ್ ಒಂಜಿ ವ್ಯಾನ್ಲ ನಮ್ಮ ಮುಲ್ಪಡ್ದು ಯೂಸ್ ಮಲ್ಪಲಕ್ಕಜ್ಜಿ ನಮ್ಮ ಇರ್ ಟೂರಿಸ್ಟ್ ಇರ್ನ ಕಾರ್ ಏತು ಪಡಿ ಇರ್ನ ಸ್ವಂತ ಇರ್ ಸಿನಿಮಾ ಮಲ್ಪನಾಗ ಇರ್ನ ಕಾರ್ ಯೂಸ್ ಮಲ್ಪಲಕ್ಕಜ್ಜಿ ಅಲ್ಪಡ್ದೆ ಕಾರ್ ಕನ್ನಡ ಅಲ್ಪಡ್ದೆ ಡ್ರೈವರ್ ಕನ್ನಡ ಬಳಸರೆ ನಮ್ಮ ಅಡಿಗೆ ನಮ್ಮ ಮೂಲ ವ್ಯವಸ್ಥೆ ಮಲ್ಪುವ ಬಳಸರೆ ಎಂಕುಲು ಅಲ್ಪ ದಕ್ಲೇನೆ ಕಾನೋಡು ಮುಲ್ಪ ದಕ್ಲೇನೆ ದೀಪಿ ಲೆಕ್ಕ ಇಜ್ಜಿ ಅವಲ 7 ಮೆಂಬರ್ಸ್ ಕಾನೋಡು ಇರ್ 5 ಕಂತನ ಅಲ್ಪ ಗಾಡಿ ಪಿದಾಡುಜಿ ಬೊಕ್ಕತ್ತೆ ಮೂಲಿತ ನಮ್ಮ ಆರ್ಟ್ ಡೈರೆಕ್ಟರ್ ಮುಲ್ಪದ ಮಲ್ಪ ಲೆಕ್ಕ ಇಜ್ಜಿ ಮುಲ್ಪದ ಇರೆಗ್ ಓಲ ಮೇಕಪ್ ವೈಕಲ ಮುಲ್ಪದ ಡಾನ್ಸರ್ಸ್ ಓವೇನು ಯೂಸ್ ಮಲ್ಪ ಲೆಕ್ಕ ಇಜ್ಜಿ ಪೂರ ಅಲ್ತಿರ್ದೆ ಕಾನೋಡು ಅಪ್ಪ ನಮ್ಮ ಇತ್ತನ ಪ್ರಾಬ್ಲಮ್ ಇತ್ತನಪ್ಪಾಗ. ಬಟ್ ಇನಿ ಇತ್ತೆ ನಮಕ್ ಇಂಜಿನಾಂಡು ಮೇರ್ ಮಲ್ತಿನ ಒಂಜಿ ಎಟ್ಟು ಹತ್ರ ಎಂಕ್ಲೆಗ್ ಏರಲ್ಲ ಎಂಕುಲ್ ಬಾಳಕೆ ಮಲ್ತೊನ್ಲಿ ಬೊಕ ಇದು 6:30 ಆಯ್ ಕುಟ್ಲೆ ಎಂಕ್ಲೆಗ್ ಡಬಲ್ ಸಂಬಳ 1 ಗಂಟೆ ಇಡ್ಬೇಕ ಮೂಜಿ ಶನಿವಾರ ಐತಾರ ಡಬ್ಬಲ್ ಇಂಚಿನ ಪೂರ ಅಂದೇಟ್ ಎಂಕುಲ್ ಸಫರ್ ಆತ ಯಾನ್ ಐಟ ಮಸ್ತ್ ಸಫರ್ ಆತ. ಆ ಟೈಮ್ ಅವಲ್ಲ ಡಿಜಿಟಲ್ ಬೈಜಪ್ಪ ನೆಗೆಟಿವ್ ಇತ್ತೀನಿ ಒಂಜಿ ಅವು ಪೆಟ್ಟು ಬೂರ್ದುಂಡು ಒಂಜಿ ಇನಿ ಈ ಪೆಟ್ಟು ಇನಿ ಎಂಜಿನಾತನ ಮಾತೆರೆಗ್ಲ ಅವು ಈಸಿ ಆಂಡ್ ಒಂಜಿ ಸತ್ಯ ಇರೆಗ್ಲ ಗೊತ್ತಿಜೆಂಜಿ ನಾನು ಮಂಡ ರಾಜೇಶ್ ಬ್ರಹ್ಮ ಅವರದ್ದು ಒಂಜಿ ಬೆನಿಫಿಟ್ ಆಂಡ್ ಅಂಚದ ತುಳು ಚಿತ್ರರಂಗ ಇನಿ ಸಮೃದ್ಧವಾದ ಬುಲೇರೆ ಸಾಧ್ಯತೆ ಎಲ್ಲ ಆಂಡ್ ಇನಿ ಆ ಕಾಸ್ಟೆಡ್ ಉಂದಾಂಡ ಈತ ಸಿನಿಮಾ ಆಯ್ರೆ ಸಾಧ್ಯತೆ ಇತ್ತು ಒಂಜಿ ವೇಳೆ ಒಂಜೇ ಯೂನಿಯನ್ ಇತ್ತದನಂದಾಂಡ ಇನಿಕಲ ನಮ ಕೋಟಿಗಟ್ಟಲೆ ಖರ್ಚು ಮಾಡ್ತದೆ ತುಳು ಪಿಕ್ಚರ್ ಮಲ್ಪೊಡಿತ್ತ ನಾನು 30 ಲಕ್ಷ 20 ಲಕ್ಷ ಪಿಕ್ಚರ್ ಮಲ್ಪೊಡಿ ಯಾನ ಅಪಗಲ ಟ್ರೈ ಮಲ್ತೆ ಎಂಜಿ ನನ್ನ ಮಂಡ ಅವೇನಂಜಿ ಚೇಂಜ್ ಮಲ್ಪಗಾನಾಗ ಅಲ್ಪ ಗಾಡಿ ಪಿದಾಡ್ ಅಂಚಿನ ಪುರ ಮಸ್ತ್ ನಾನು ಗಾಡಿಯ ಪಿದಾಡ್ದಿಜಿ ಎಂಕ್ಲೆ ಶೂಟಿಂಗ್ ಸ್ಟಾರ್ಟ್ ಮಲ್ಪೊಂಡ ಬೊಕ್ಕ ಎಂಕುಲ ಆ ಒಪ್ಪಂದಾಗ ತರ ಬಗ್ಗೆ ಓಡಾಪುಂಡು ಅಂಚಿನ ಒಂಜಿ ಸಿಚುವೇಶನ್ ಇತ್ತು. ಬಟ್ ಇನಿ ಯೂನಿಯನ್ ಆಪಿನ ಟೈಮ್ ಮದುವೆ ಪಿಕ್ಚರ್ ಆಂತು ಲಾಸ್ಟ್ ಬಕ್ಕದ ಐದು ಬಕ್ಕ ಪೂರ ಸೆಕೆಂಡ್ ಯೂನಿಯನ್ ಡೇ ಮೂಲು ನಾಂಡ ಎಂಜಿನ ಸಿನಿಮಾ ಚಿತ್ರೀಕರಣ ಆಂಡ ಯಾನೈಟ್ ಮಸ್ತ್ ಪೆಟ್ಟು ತಿಂತೆ ಸೊ ಮಸ್ತ್ ಜನಕ್ಕೆ ಮೂಲ ಗೊತ್ತಿಜ್ಜಿ ಸರ್ ರಾಜೇಶ್ ಅವರೇ. ಅಂದ್ರೆ ಏನಿದು ಕಾರ್ಮಿಕ ಸಂಘಗಳ ಟೋಟಲ್ ಹಿಡಿತ ಒಬ್ಬ ನಿರ್ಮಾಪಕರನ್ನು ಅಷ್ಟು ದೊಡ್ಡ ಶ್ರೇಷ್ಠ ನಟರುಗಳು ಇರುವಂತವರು ಅವರು ಅಷ್ಟು ದೊಡ್ಡ ಇನ್ಫ್ಲುಯೆನ್ಸ್. ನಾವು ಪ್ರೊಡಕ್ಷನ್ ಮ್ಯಾನೇಜರ್ಗೆ ಹೆದರುವಂತ ಪರಿಸ್ಥಿತಿ, ನಾವು ದುಡ್ಡು ಹಾಕಿಕೊಂಡು ಪ್ರೊಡಕ್ಷನ್ ಮ್ಯಾನೇಜರ್ ಅಲ್ಲಿಂದ ಬರ್ತಾರೆ, ಅವರಿಗೆ ನಾವು ತಲೆ ಬಗ್ಗೆ ನಿಲ್ಬೇಕು, ಅವ್ರು ಹೇಳಿದಾಗೆ ಮಾಡ್ಬೇಕು, ಏನಾದ್ರೂ ಶೂಟಿಂಗ್ ನಿಲ್ಲಿಸೋದು, ಈ ತರ ಎಲ್ಲ ಸಮಸ್ಯೆಗಳಿತ್ತು. ಒಂದು ಕಾರ್ಮಿಕನನ್ನು ನೀವು ಬೇರೆ ಇದರಿಂದ ಹಾಕಿದ್ರೆ, ಇಲ್ಲಿಯ ಲೋಕಲ್ ಯಾರನ್ನ ಹಾಕಿದ್ರೆ ಅಥವಾ ಬೇರೆ ಕಡೆಯಿಂದ ತಂದ್ರೆ ಶೂಟಿಂಗ್ ನಿಲ್ಲಿಸುವಂಥದ್ದು, ಇಂಥದ್ದೆಲ್ಲ ಪರಿಸ್ಥಿತಿ ಇತ್ತು ಅವಾಗ. ಇವಾಗ ಏನಿಲ್ಲ, ಈಗ ಫ್ರೀ ಇದೆ. ಹೇಗೆ ಚೇಂಜ್ ಮಾಡಿದ್ರಿ ಅಂತ ಇದೊಂದು ದೊಡ್ಡ ಬಹುಶಃ ನಾನೊಂದು ಹೇಳ್ತೇನೆ, ಒಂದು ಮೊಟ್ಟೆಯ ಕತೆ, ಸಣ್ಣ ಬಜೆಟಿನ ಸಿನಿಮಾ ಇಡೀ ನಮ್ಮ ಕರ್ನಾಟಕದಲ್ಲಿ ಹೊರಗೆ ಸದ್ದು ಮಾಡಿತ್ತು. ಬಹುಶಃ ಈ ಯೂನಿಯನ್ ಬರೆದಿದ್ರೆ ಆ ಪ್ರೊಡಕ್ಷನ್ ಕೂಡ ಆಗ್ಲಿಕ್ಕೆ ಸಾಧ್ಯತೆ ಇರಲಿಲ್ಲ ಆ ಬಜೆಟ್ ಅಲ್ಲಿ ಮಾಡ್ಲಿಕ್ಕೆ. ಅವರು ಇಲ್ಲಿಯವರನ್ನೇ ಯೂಸ್ ಮಾಡಿದ್ರು. ಅದು ಇಲ್ಲಿಯವರನ್ನು ಯೂಸ್ ಮಾಡ್ಲಿಕ್ಕೆ ಸಾಧ್ಯತೆ ಆಗಿದ್ದದ್ದು ಈ ಯೂನಿಯನ್. ಅಲ್ಲಿ ನಟನೆ ಮಾಡಿದಂತ ಪ್ರಮುಖ ನಟನೆ ಮಾಡಿದಂತ ಹುಡುಗನೇ ಅಲ್ಲಿ ಇದು ಫುಡ್ ಕೊಡ್ತಾ ಇದ್ದ. ಸೊ ಅವನೇ ಹೋಗಿ ನಟನೆ ಮಾಡ್ತಾ ಇದ್ದ, ಅವನೇ ಹೋಗಿ ಲೈಟ್ ಹಿಡಿತಾ ಇದ್ದ. ಸೊ ಆ ರೀತಿಯಾದಂತ ವಾತಾವರಣ ಅದು ಬೆಳೆಯಿತು. ಹೇಗ್ ಮಾಡಿದ್ರಿ ಅಂತ ಒಂದು ಇನ್ಸಿಡೆಂಟ್ ನಡೀತು. ಅದು ಆಕ್ಚುಲಿ ನಾವು ಒಕ್ಕೂಟ ಮಾಡ್ಬೇಕಂತ ಪ್ಲಾನ್ ಮಾಡಲಿಲ್ಲ, ಕಾರ್ಮಿಕರ ಒಕ್ಕೂಟ ಮಾಡ್ಬೇಕಂತ ಪ್ಲಾನ್ ಮಾಡಲಿಲ್ಲ. ಆವಾಗ ನಮ್ಮ ನಾನು ಡ್ಯಾನ್ಸರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದೆ. ಡ್ಯಾನ್ಸರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಾಗ ಸುಮಾರು ನಮ್ಮ ಡ್ಯಾನ್ಸರ್ಸ್ ಒಂದು 30 lakhs ಪೇಮೆಂಟ್ ಬ್ಯಾಲೆನ್ಸ್ ಇತ್ತು. ಕೆಲವೊಂದು ಪ್ರೊಡ್ಯೂಸರ್ಸು ದುಡ್ಡು ಕೊಡದೆ ಬ್ಯಾಲೆನ್ಸ್ ಆ ಥರ ಆಗಿತ್ತು. ನನಗೆ ಎವ್ರಿ ಸೆಕೆಂಡ್ ಮೀಟಿಂಗ್ ಇರುತ್ತೆ ಡ್ಯಾನ್ಸರ್ಸ್ ಪ್ರಾಬ್ಲಮ್ದೆಲ್ಲ. ಆ ಟೈಮಲ್ಲಿ ಎಲ್ಲರೂ ಹೇಳ್ತು, ಸರ್ ಇಷ್ಟು ಈ ಪೇಮೆಂಟ್ ಬಂದಿಲ್ಲ ಅಂತ. ಈಗ ಅದಕ್ಕೆ ಏನು ಮಾಡಿದ್ರೆ, ರನ್ನಿಂಗ್ ಇರೋ ಪ್ರೊಡ್ಯೂಸರ್ಸ್ ಅಲ್ಲ, ಹಳೆ ಅಂದರೆ ಹೊಸ ಪ್ರೊಡ್ಯೂಸರ್ ಬರ್ತಾರೆ ಗೊತ್ತಾ, ಅವ್ರ ಆಫೀಸ್ ಇರಲ್ಲ, ಏನಿರಲ್ಲ,
ಆ ಪೇಮೆಂಟ್ ಕೊಟ್ಟು ಚೆಕ್ ಕೊಡ್ತಾರೆ, ನಾವು ಬೌನ್ಸ್ ಹಾಕಿ ಕೇಸ್ ಹಾಕೋದಕ್ಕೂ ಆ ಥರ ಪರಿಸ್ಥಿತಿ. ಒಂದು ಸಿಂಡಿಕೇಟ್ ಅಲ್ಲ ಇವೆಲ್ಲ ಚಿತ್ರರಂಗದಲ್ಲಿ. ಆವಾಗ ನಾನು ಒಂದು ರೂಲ್ಸ್ ಮಾಡಿದೆ, ಇಲ್ಲ ಯಾರಾದರೂ ಇನ್ನು ಶೂಟಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಅವರೊಂದು 30,000 ಪೇಮೆಂಟ್ ಆಗುತ್ತೆ ಅಂದರೆ 10,000 ಫಸ್ಟ್ ಕಟ್ಟಬೇಕು, ಆಮೇಲೆ ನೆಕ್ಸ್ಟ್ ಡೇ ಶೂಟಿಂಗ್ ಆದಮೇಲೆ 10,000, ಆಮೇಲೆ ಮುಗಿಯುವಾಗ 10,000 ಕ್ಲಿಯರ್ ಆಗುತ್ತೆ. ಅದು ರನ್ನಿಂಗ್ ನಿರ್ಮಾಪಕರಲ್ಲ, ಹೊಸ ನಿರ್ಮಾಪಕರು, ಯಾರು ಅಡ್ರೆಸ್ ಗೊತ್ತಿಲ್ಲದ ನಿರ್ಮಾಪಕರಿಗೆ ಅಂತ. ಅದು ಏನಾಯಿತು, ದೊಡ್ಡ ಮಟ್ಟದಲ್ಲಿ ಏನು ತಗೊಳಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ನಾನು ಆ ಟೈಮಲ್ಲಿ ಒಂದು ತಿಂಗಳು ಇರಲಿಲ್ಲ, ನಾನು ಬೆಂಗಳೂರಲ್ಲಿ ಇರಲಿಲ್ಲ, ನಾನು ಬೇರೆ ಕಡೆ ಹೋಗಿದ್ದೆ. ಅಂದರೆ ನಾನು ಬೇರೆ ಇದ್ರ ಮೇಲೆ ಬಿಸ್ನೆಸ್ ಮೇಲೆ. ಆ ಟೈಮಲ್ಲಿ ನನ್ನ ಹೆಸರು ಹೇಳ್ಕೊಂಡು ನಮ್ಮಲ್ಲಿರೋರು ಏನು ಮಾಡಿದ್ರು, ಡ್ಯಾನ್ಸರ್ಸ್ ಅಲ್ಲದೆ ಕೊರಿಯೋಗ್ರಾಫರ್ ಪೇಮೆಂಟು ಇಲ್ಲ, ಅಧ್ಯಕ್ಷರು ರೂಲ್ಸ್ ಹಾಕಿದ್ದಾರೆ ತಗೊಳ್ಬೇಕಂತ. ದೊಡ್ಡ ದೊಡ್ಡ ಸಿನಿಮಾ ದರ್ಶನ್ದಾಗಲಿ ಅಥವಾ ದುನಿಯಾ ವಿಜಿ ಈ ಥರದವ್ರ ಸಿನಿಮಾದೆಲ್ಲ ಆ ಥರ ನಡೀತಾ ಇತ್ತು. ಆ ಪ್ರೊಡ್ಯೂಸರ್ಸ್ ಕೆಲವರು ನನ್ಗೆ ಗೊತ್ತಿರೋ ಪ್ರೊಡ್ಯೂಸರ್ಸು ಒಳ್ಳೆ ರೂಲ್ಸ್ ಮಾಡಿದ್ದಾರೆ ರಾಜೇಶ್ ಅಂತ ಹೇಳ್ಬಿಟ್ಟು ಬೆನ್ನು ತಟ್ಟಿದ್ರು. ಇದು ಚೆನ್ನಾಗಿ ನಡೀತಿರುವಾಗ ಬೇರೆ ಡಿಪಾರ್ಟ್ಮೆಂಟ್, ಈಗ ನಾನಾಗ ಆ ಹಳೆ ಒಕ್ಕೂಟದಲ್ಲಿ ಇದ್ದಿದ್ದು, ಆ ಡಿಪಾರ್ಟ್ಮೆಂಟ್ ಅವ್ರು ಏನಾಯ್ತು, ಪ್ರೊಡಕ್ಷನ್ ಮ್ಯಾನೇಜರ್ ಆಗಲಿ ಅಥವಾ ಫೈಟರ್ಸು ಮೇಕಪ್ ಅವ್ರು ಏನಾಯ್ತು, ಇಲ್ಲ ರಾಜೇಶ್ ಥರನೇ ನಾವು ತಗೊಳ್ಬೇಕು ಅಂತ ಅವರು ಅಡ್ವಾನ್ಸ್. ಅದು ದೊಡ್ಡ ಪ್ರಾಬ್ಲಮ್ಸ್ ಅಲ್ಲಿಗೆ ಸ್ಟಾರ್ಟ್ ಆಗೋಯ್ತು. ಆವಾಗ ಏನು ಮಾಡಿದ್ರು, ಪ್ರೊಡಕ್ಷನ್ ಮ್ಯಾನೇಜರ್ ಕೆಲವರೆಲ್ಲ ಇಲ್ಲ ಸರ್ ಈ ಥರದೊಂದು ಹೊಸ ರೂಲ್ ಆಗಿದೆ, ಈಗ ರಾಜೇಶ್ ಈ ಥರ ಮಾಡಿದ್ದಾನೆ, ಈ ಥರ ಮಾಡೋ ತೊಂದರೆ ಅಂತ ಹೇಳ್ಬಿಟ್ಟು ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಫಿಲ್ಮ್ ಚೇಂಬರಿಗೆಲ್ಲ ಸ್ವಲ್ಪ ಫಿಟ್ಟಿಂಗ್ ಇಟ್ಟು ಅದೊಂದು ದೊಡ್ಡ ಇಶ್ಯೂ ಮಾಡಿ, ರಾಜೇಶ್ ಬ್ರಹ್ಮ ಅವರು ಇದ್ದರೆ ನಾವು ಡ್ಯಾನ್ಸ್ ಡಿಪಾರ್ಟ್ಮೆಂಟ್ ತಗೊಳ್ಳಲ್ಲ ಅಂತ ಹೇಳಿ ಒಂದು ನನ್ನ ದೂರ ಇಟ್ಟರು. ಯಾರು ಅಲ್ಲಿನ ನಿರ್ಮಾಪಕರು ಇಲ್ಲ, ಅದೊಂದು ದೊಡ್ಡ ಇಶ್ಯೂ ಆಯಿತು. ಆಗ ನನಗೋಸ್ಕರ 17 days ಡ್ಯಾನ್ಸರ್ಸ್ ಸ್ಟ್ರೈಕ್ ಮಾಡಿ ಒಂದು ಶೂಟಿಂಗ್ ಸ್ಟಾಪ್ ಮಾಡಿಬಿಟ್ಟಿದ್ರು. ಆಗ ಅಂಬರೀಷ್ ಅಣ್ಣೆಲ್ಲ ಬಂದು ಕಾಂಪ್ರಮೈಸ್ ಮಾಡಿದ್ರು. ಅದು ನೆಕ್ಸ್ಟ್ ಡೇ ನೈಟ್ ಈವ್ನಿಂಗ್ ಕಾಂಪ್ರಮೈಸ್ ಮಾಡಿದ ನೆಕ್ಸ್ಟ್ ಡೇ ಚೇಂಜ್ ಆಗೋಯ್ತು. ನೆಕ್ಸ್ಟ್ ನಾನು ಅವಾಗ ಇಲ್ಲ, ನನ್ನಿಂದ ನಿಮ್ಗೆ ತೊಂದರೆ ಆಗೋದು ಬೇಡ, ನೀವು ಶೂಟಿಂಗ್ ನೀವು ಅಲ್ಲಿ ಹೋಗಿ ನಾನು ಬೇರೆ ಕಡೆ ಇರ್ತೀನಿ ಅಂತ ಹೇಳಿದೆ. ಇರುವಾಗ ನನ್ನ ಜೊತೆಗಿರೋ ಡ್ಯಾನ್ಸರ್ಸ್ ಹೋಗಲಿಲ್ಲ, ನಾವು ಅಲ್ಲಿ ಹೋಗೋದಿಲ್ಲ, ನಿಮ್ಮ ಜೊತೆನೇ ಇರ್ತೀವಿ ಅಂತ ಹೇಳಿದ್ರು. ಸುಮಾರು ಒಂದು ನಮ್ಮಲ್ಲಿ ಅವಾಗ 800 ಮೆಂಬರ್ಸ್ ಇದ್ದರು. ಅದರಲ್ಲಿ ಒಂದು 600 ಮೆಂಬರ್ಸ್ ನನ್ನ ಬಿಟ್ಟು ಹೋಗಲೇ ಇಲ್ಲ. ಇನ್ಕ್ಲೂಡಿಂಗ್ 5 ಸ್ಟಾರ್ ಗಣೇಶ್ ಆಗಲಿ, ಇಮ್ರಾನ್ ಆಗಲಿ, ಹರ್ಷ ಆಗಲಿ, ಮುರಳಿ, ಇವರೆಲ್ಲ ಹೋಗ್ಬೇಕಾದ್ರೆ ನನ್ನ ಪರ್ಮಿಷನ್, ನಾನು ಹೋಗಿ ಅಂತ ಹೇಳಿದಕ್ಕೆ ಹೋಗಿ, ಅಂದರೆ ನೀವು ಹೋಗಿ, ನೀವು ಆಮೇಲೆ ನಾನು ನೋಡ್ಕೊಳ್ತೀನಿ ಅಂತ. ಇವ್ರು ಹೋಗೋಕ್ಕೆ ರೆಡಿ ಇಲ್ಲ, ನನ್ನ ಹತ್ರ ಜೊತೆಗಿರೋರೆಲ್ಲ. ಕಡೆ ನಾನು ಇವ್ರಿಗೆ ಕೆಲಸ ಕೊಡಲೇಬೇಕಲ್ಲ, ಕೆಲಸ ಕೊಡೋಕೆ ಹೋದರೆ ನಮ್ಮವ್ರು ಡ್ಯಾನ್ಸ್ ಮಾಸ್ಟರ್ ಡ್ಯಾನ್ಸರ್ ಶೂಟಿಂಗ್ ಹೋದ್ರೆ ಅಲ್ಲಿ ಶೂಟಿಂಗ್ ಮಾಡ್ಬಿಟ್ಟು, ಅಂದರೆ ಸಿಂಡಿಕೇಟ್ ಇವ್ರು ಹೇಳಿದ್ರು ಪ್ರೊಡಕ್ಷನ್ ಮ್ಯಾನೇಜ್ ಗಾಡಿ ಎತ್ತಲ್ಲ ಅಂತ, ಅದೇ ಥರ ಒಂದಕ್ಕೊಂದು ಲಿಂಕ್ ಇರುತ್ತೆ, ಶೂಟಿಂಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಇತ್ತು. ಕಡೆಗೆ ನಾನು ಮುನಿರತ್ನಮ್ಮವ್ರ ಹತ್ರ ಹೋದೆ. ಮುನಿರತ್ನಮ್ಮವ್ರ ಹತ್ರ ಹೇಳಿದೆ, ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿದೆ. ಇಲ್ಲಪ್ಪ ರಾಜೇಶ್, ಅದು ಅವ್ರ ಮಾತೇ ಕೇಳಬೇಕಾಗತ್ತೆ, ನಾನು ಅವ್ರನ್ನ ಮೀರಿ ಹೋಗೋಕ್ಕಾಗಲ್ಲ ಅಂತ. ನಾನು ಅವಾಗ ಕೇಳಿದ್ರೆ, ಚಿತ್ರರಂಗ ಯಾರೊಬ್ಬನ ಮನೆ ಆಸ್ತಿ ಅಲ್ಲ, ಎಲ್ಲರ ಚಿತ್ರರಂಗ, ನಾನೇ ಇನ್ನೊಂದು ಕಾರ್ಮಿಕರ ಒಕ್ಕೂಟ ಮಾಡ್ತೀನಿ ಅಂತ. ಕಾರ್ಮಿಕರ ಒಕ್ಕೂಟ ಮಾಡ್ತೀನಿ ಅಂದ್ರೆ ಗಲಾಟೆ ಸ್ಟಾರ್ಟ್ ಆಗುತ್ತೆ, ಅಂತ ದೊಡ್ಡ ಅದು. ಅದಕ್ಕೆ ರಾಜನ್ ಸಿಂಗ್ ಬಾಬು ಟ್ರೈ ಮಾಡಿದ್ರು, ತುಂಬಾ ಜನ ಟ್ರೈ ಮಾಡಿದ್ರು, ಅದು ಆಗದಿದ್ದ ಕೆಲಸ. ಆ ಥರದಲ್ಲಿ ಮಾಡಿ ಬಿಡ್ತೀನಿ ಅಂತ ಹೇಳಿದೆ. ಆ ಟೈಮಲ್ಲಿ ಏನು ಬೆಂಕಿ ಹತ್ತಿದ್ದು ಗಲಾಟೆ, ಅದು ನಿಮ್ಗೆಲ್ಲ ಗೊತ್ತಿರ್ಬೇಕು, ದೊಡ್ಡ ದೊಡ್ಡ ಗಲಾಟೆ ಆಗಿದ್ದು. ಆ ಟೈಮಲ್ಲಿ ನನಗೆ ಹಿಂದ್ಗಡೆ ದೊಡ್ಡ ದೊಡ್ಡ ಕಲಾವಿದ್ರು, ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ನನ್ನ ಹಿಂದ್ಗಡೆ ಇದ್ರು, ಮುಂದ್ಗಡೆ ದೊಡ್ಡ ಗಲಾಟೆ. ಅಂದ್ರೆ ನನ್ನ ಯಾವ ತರ ಮುಗಿಸ್ಬೇಕು ಅಂತ ಹೌದು, ಅಂದ್ರೆ ನನ್ನನ್ನೇ ಮುಗಿಸ್ಬೇಕಂತ ಆ ಮಟ್ಟದಲ್ಲಿ ಇದ್ರು ಅವರು. ಆದ್ರೂ ನಾನು ಅದಕ್ಕೆ ಯಾವ್ದಕ್ಕೆ ಭಯಕೊಂಡು, ನನ್ನ ಹಿಂದ್ಗಡೆ ಹುಡುಗರು ಅವತ್ತಾಗ್ಲಿ ಹುಡುಗಿಯರಾಗ್ಲಿ ತುಂಬಾ ಜನ ಸಪೋರ್ಟಿವ್ ಇದ್ರು. ಮತ್ತೆ ಇಂಡಸ್ಟ್ರಿ ನಾನು ಬಹಳ ಪ್ರಮುಖರವರು ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಅವನಿಗೇನು, ಅವನು ಕಡಲ್ನ ಏನೋ ಮೀನು ಒಬ್ರು ಆ ಕಡೆ ಸ್ಟೇಟ್ಮೆಂಟ್ ನೆನಪಿದೆ, ಅವನಿಗೇನು ಗೊತ್ತು ಅಂತ. ಆ ಕಡೆ ಅಂದ್ರೆ ಇನ್ನೊಂದು ಒಕ್ಕೂಟ ಇದೆಲ್ಲ, ಆ ಒಕ್ಕೂಟನ ಹೆಡ್ ಒಬ್ರು ಇದ್ದಾರೆ. ಅವ್ರು ಹೇಳಿದ್ರು, ಉಪ್ಪು ನೀರು ಕುಡ್ದವ್ನು ಏನ್ ಮಾಡ್ತಾನೆ ಅಂತ ಕೇಳಿದ್ರು. ಅಂದ್ರೆ ನಾನು ಮಂಗಳೂರು ಅಂತ ಏನ್ ಮಾಡ್ತಾರ. ಆವಾಗ ನಾನು ಅದು ಕೇಳಿದೆ, ಉಪ್ಪು ನೀರು, ಅಲ್ಲೇ ಸ್ಟೇಟ್ಮೆಂಟ್ ಕೊಟ್ಟೆ, ಉಪ್ಪು ನೀರು ಕೊಡೋನೆ ನೀರು ಕುಡಿಸ್ತಾನೆ ನಿಮ್ಗೆ ನೋಡಿ ಅಂತ ಹೇಳಿ. ಅವಾಗಲೇ ನಾನು ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟು ಪುನಃ, ಅಂದ್ರೆ ಎಲ್ಲಿ ಮಟ್ಟಕ್ಕೆ ಅಂತ ಹೇಳಿದ್ರೆ ಚಿತ್ರರಂಗ ನಮ್ಮ ಇಷ್ಟೋ ತನಕ ದೊಡ್ಡ ಸ್ಟಾರ್ ಹೇಳಬಾರ್ದು, ದೊಡ್ಡ ಸ್ಟಾರ್ ಇವಾಗ. ಆ ಸ್ಟಾರ್ ಎಲ್ಲ ನನಗೆ ರಾತ್ರಿ 11 ಗಂಟೆ ಫೋನ್ ಮಾಡ್ಬಿಟ್ಟು, ನಮ್ಮನ್ನೆಲ್ಲ ಹೆದರಿಸ್ತಿದ್ದರು ಅವ್ರನ್ನ ನೀನು ಹೆದರಿಸ್ಬಿಟ್ಟಿದೆಯಲ್ಲ, ಅದು ನಮ್ಗೆ ತುಂಬಾ ಖುಷಿ. ಅಂದ್ರೆ ಅವ್ರ ಸಿನಿಮಾನೆಲ್ಲ ಬ್ಯಾನ್ ಮಾಡಿದ್ರು. 16ನೇ ತಾರೀಕು ನಮ್ಮ ವರಲಕ್ಷ್ಮಿ ಹಬ್ಬದ ದಿವಸ 16 ಸಿನಿಮಾ ನಡೀತಾ ಇತ್ತು. 16ನೇ ತಾರೀಕು 16 ಸಿನಿಮಾ ಪೂಜೆ. ಒಬ್ಬ ಡ್ರೈವರ್ಗೆ ಹೊಡೆದ್ರ ಅಂತ, ಒಂದು ಶೂಟಿಂಗ್ ಸ್ಪಾಟ್ ಅಲ್ಲ, ಬೇರೆ ಟೈಮಲ್ಲಿ ಡ್ರೈವರ್ಗೆ ಒಂದು ಕೆಟ್ಟದಾಗ ಬೈದೆ ಅಂತ ಹೇಳ್ಬಿಟ್ಟು ಒಬ್ರು ಯಾರು ದೊಡ್ಡ ನಿರ್ಮಾಪಕರು ಇಂಡಸ್ಟ್ರಿ ಬಂದ್ ಮಾಡ್ಬಿಟ್ರು. ನೆಕ್ಸ್ಟ್ ಡೇ ಶೂಟಿಂಗ್ ಇಲ್ಲ, ಇನ್ಕ್ಲೂಡಿಂಗ್ ಅಣ್ಣವ್ರು ಇರುವಾಗಲೇ. ಆ ಥರ ಟೈಮಲ್ಲಿ ಅವ್ರು ಸಾರಿ ಕೇಳಿದ್ರು ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಸ್ಟಾಪ್, ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂಡ್ರು ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ. ಆ ಟೈಮ್ ಅಂತ ಒಂದು ಗಟ್ಟಿ ಇರುವಂತ ಸಂಸ್ಥೆಯನ್ನ ಒಡೆದು, ಅಂದ್ರೆ ಒಡೆದಿದಲ್ಲ, ಅದು ನಾವು ಧೈರ್ಯ ತಗೊಂಡು ಎಲ್ಲ ನಿರ್ಮಾಪಕರಿಗೆ ಅನಿವಾರ್ಯ ಕೂಡ ಆಗಿತ್ತು. ಕನ್ನಡ ಚಿತ್ರರಂಗದ ಅಳಿವಿನ ಪ್ರಶ್ನೆಯೂ ಆಗಿತ್ತು, ಮತ್ತು ತುಳು ಚಿತ್ರರಂಗ ಬೆಳವಣಿಗೆ ಕೂಡ. ಅವಾಗ 110 ಸಿನಿಮಾ ನಡೀತಿದ್ದಂತ ಚಿತ್ರರಂಗ ಈಗ 225, 230 ಮಾತಾಡ್ಬೇಕು. ಸಣ್ಣ ಬ್ರೇಕ್ ತಗೋಣ. ಬ್ರೇಕ್ ನಂತರ ಮತ್ತೆ ಈ ಮಾತುಕತೆ ಮುಂದೆ.
ಮತ್ತೊಮ್ಮೆ ಸ್ವಾಗತ. ಸೆಲೆಬ್ರಿಟಿ ಕಬಡ್ಡಿನ ಯಶಸ್ವಿಗೊಳಿಸಿದ ಎಲ್ರಿಗೂ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ಲಿಕ್ಕಾಗಿ ಇಡೀ ಒಂದು ಸಂಘಟನಾ ತಂಡ ನಮ್ಮ ಜೊತೆಗಿದೆ. ನಾವು ಈಗಾಗಲೇ ಮಾತಾಡ್ತಾ ಇದ್ದೇವೆ. ತ್ರಿಶೂಲ್ ಅಲ್ಪ ಕಲರ್ಸ್ ಲೈಟ್ ಒಂಥರ ಆರ್ಕೆಸ್ಟ್ರಾದಲ್ಲ ಇದೇ ಹೋಗ್ತಾರೆ, ಒಂದು ಮ್ಯೂಸಿಕ್ ಒಂದು ಬ್ಯಾಂಡ್. ಸೊ ಇಂಚ ಮಾತು ಸುರುಕೆ ಆಕ್ಚುಲಿ ಸಚಿನ್ ಅಂಕಲ್ನ ಈ ಕಬಡ್ಡಿ ಲೀಗ್ದ ಅಧ್ಯಕ್ಷರು ಸಚಿನ್ ಅಣ್ಣ. ಸೊ ಸಚಿನ್ ಅಣ್ಣ ಡಿಸ್ಕಷನ್ ಮಾಡ್ತದೆ ಈವೆಂಟ್ ಎಂಚೋಡ್ ಬಂದಾಗ ಇನ್ನಿಮುಟ್ಟೆ ಏರಾಣ ಕಬಡ್ಡಿ ಗೊಬ್ಬಂಗೆ ಎಡಿತ್ತನ್ನ ಲೈಫ್ ನನ್ನ ಕಬಡ್ಡಿ ಯಾಗ್ಲಿಕ್ಕೆ ಎಲ್ಲ ಮಲ್ತು ಜೇರ್ ಪಂಪಿ ಕ್ರಿಯೇಟ್ ಮಲ್ಪೋಡು ಸಚಿನ್ ಮಂಡೇರಿ ಐಕ್ ಬೋಡ ಲೆಕ್ಕ ಲೈಟಿಂಗ್ ದ ಪ್ಲಾನ್ ಅಂಕಲ್ನ ಬ್ರಹ್ಮೋರ್ ಸರ್ನ ಹಾಲ್ ತೂದ್ ಬೈದ AC ಹಾಲ್ ಮಾತ್ರ ಸಾಲಿಡ್ ಪ್ಲೇಸ್. ಇಂಡೋರ್ ಸ್ಟೇಡಿಯಂ ಉಂಟು ಗೊತ್ತಿತ್ತು ಜನ ಬಹುಶಃ ಈ ಮೂಲಕವಾಗಿ ಎಲ್ರಿಗೂ ಕೂಡ ಇಂಡೋರ್ ಸ್ಟೇಡಿಯಂ ಇದೆ ಅಂತ ಅವಲ ಆಕ್ಚುಲಿ ಹಾಲ್ ಐತ ಮ್ಯಾಟ್ ಏತ ಕೋಟಿ ಗಟ್ಟಲದ ಮ್ಯಾಟ್ ಉಳ್ಳ ಸ್ಟ್ರಿಕ್ಟ್ಲಿ ಔಟ್ ಶೂ ಪಾಡ್ರನೇಜ್ ಆಂಡಲ ಆ ರಿಸ್ಕ್ ಇಡ್ಲ ಎಂಕಿಲ್ ಫಸ್ಟ್ ಅಬ್ಜೆಕ್ಷನ್ ಬೇಕಾ ಸರ್ ಇಲ್ಲಿ ಅಂದ. ಬಟ್ ಬ್ರಹ್ಮ ಸರ್ ಇಲ್ಲ, ಇಲ್ಲೇ ಯಾವ್ದು ಆಗೋದಿಲ್ಲ ಅಂತಿಲ್ಲ, ಇಲ್ಲೇ ಬಂದು ಐಕೋಸ್ಕರ ಸಪ್ರೇಟ್ ಮ್ಯಾಟ್ ಪಾಡ್ಪಾದು ಪ್ಲೇವುಡ್ಸ್ ಕಟ್ ಮಾಡ್ತದೆ ಸ್ಟ್ಯಾಂಡ್ ಪೂರ್ ಕುಲ್ಲ ಅದು ಮಲ್ತ ಅಮೆಚೂರ್ ಅಸೋಸಿಯೇಷನ್ ಕಬಡ್ಡಿ ಅಮೆಚೂರ್ ಅಸೋಸಿಯೇಷನ್ ಅಗಲ್ ಬತ್ತು ತೂದು ಪಂಡೇರಿ ಎಂಕಲ್ ಈತ್ ವರ್ಷ ಈತ್ ಕಡೆ ಪೋತ ಕಾಂಪಿಟೇಷನ್ಗೆ ಎಂಜ ದೊಂಬುಡು ಉಂತದು ಬಾಜಲ ಅದು ಬಡಾವಡು ಬಚ್ಚಿದ್ ಇಂಚ ಬೇಕಬ್ದ. ಬಟ್ ಫಸ್ಟ್ ಟೈಮ್ ಕರೆಕ್ಟ್ ಗೇಮ್ ಲೆಕ್ಕ ಒಪ್ಪುದು ಕೂಲ್ ಅದು ಏಸಿಡ್ ಕೂಲ್ದು ಎಂಜಾಯ್ ಮಾಡ್ತೀನಿ ಪನ್ನಾಗ ಅವು ನಿಗ್ಲ್ ನಂದು ಅವತ್ತಂದೆ ಖುಷಿದ ಪನ್ನಾಗ ಹೆಂಗೆ ಏನೊಂದು ಗೊತ್ತುಜ್ಜಿ ಫೇಸ್ಬುಕ್ ನೆಟ್ ಪೂರ ಫೋಟೋಸ್ ಅದು ಸರ್ ನಿಂಗಲ್ನ ಈವೆಂಟ್ ಸೂಪರ್ ಆತನ್ ಸರ್ ಸೂಪರ್ ಆತನ್ ಅವು ಮಸ್ತ್ ಖುಷಿ. ಅವು ಸ್ಟಾರ್ಟಿಂಗ್ ಹಿಂಗ್ ಬಿಡ್ಡಿಂಗ್ ಏಪ ಆತಂತೂಲೆ ಅಪ್ಪಗನೇ ಸ್ಟಾರ್ಟ್ ಆತನ ನಂಗೆ ಫೀವರ್ ಲ್ಯಾಕ್ಸ್ ಇರ್ ಪೂರ ಸೇಲಿಂಗ್ ಪೂರ ಎಡ್ಡೆತ್ತನ ಅಲ್ತು ಸುರಾತಿನ ಎಂಕಲ್ ಅಪ್ಪಗನೇ ಇವೆಂಟ್ ಒಂಜಿ ಗ್ರ್ಯಾಂಡ್ ಮಲ್ಪೋಡು ಬಯ್ಯಗೊಂಜಿ ವರ್ಮ ಅಂಟೆ ಒಂಜಿ ಜಿಗ್ ಜಾಗ್ ವಿಡಿಯೋ ತೂತಾರ ಅಂತ ಫೇಸ್ಬುಕ್ ಮಾತಿರ್ಲ ಬಾರಿ ಎಂಜಾಯ್ ಮಾಡ್ದೇರು. ಅಂದ್ರೆ ಯಾಕೆ ಅದೇ ಹಾಲ್ ಅನ್ನು ನೀವು ಆಯ್ಕೆ ಮಾಡಿದ್ರಿ? ಅಂದ್ರೆ ನಾವು ಆಕ್ಚುಲಿ ಇವೆಂಟ್ ಮಾಡುವಾಗ ಪ್ರೋ ಕಬಡ್ಡಿ ಥಿಂಕ್ ಮಾಡಿ ಪ್ಲಾನ್ ಮಾಡಿದ್ವಿ. ನಮ್ಗೆ ಆಕ್ಚುಲಿ ಬಿಗ್ ಬಜಾರ್ ಭಾರತ್ ಮಾಲ್ ಇದೆಲ್ಲ ಅಲ್ಲಿ ಪ್ಲಾನ್ ಅಂದ್ರೆ ಅಲ್ಲಿ ಮಾಡಿದ್ದು ಕೇಳಿದ್ವಿ GSP ಅವರು ನಮ್ಗೆ ಹಾಲ್ ಆ ತರದ್ದು ಬೇಕಂತ ಅಲ್ಲಿ ಹುಡುಕಿದ್ವಿ. ಬಟ್ ನಮ್ಮ ಅದೃಷ್ಟಕ್ಕೆ ಅಲ್ಲಿ ನಮ್ಗೆ ಸಿಕ್ಕಿಲ್ಲ ಪರ್ಮಿಷನ್. ಏನಂದ್ರೆ ಪಾರ್ಕಿಂಗ್ ಸಮಸ್ಯೆ ಆಗುತ್ತೆ ಬೇರೆ ಥಿಯೇಟರ್ ಅವರಿಗೆ ಮತ್ತೆ ಮಾಲ್ ಅವರಿಗೆಲ್ಲ. ಅದು ಸ್ಯಾಟರ್ಡೆ ಸಂಡೇ ಕೊಡೋಕ್ಕಾಗೋದಿಲ್ಲ, ಬೇರೆ ದಿವಸ ಅಂತ ಹೇಳಿ ನಾವು ಹಾಗೆ ಹೇಳುವಾಗ ನಮ್ಮ ಪ್ರತೀಕ್ ಆರ್ಟಿಸ್ಟ್ ಅವ್ರು ಹೇಳಿದ್ರು ಒಂದು ಇಂಥ ಕಡೆ ಒಂದಿದೆ ನೋಡಿ ಅಂತ ಹೇಳಿದ್ರು. ನೋಡಿ ವಿಡಿಯೋ ನೋಡ್ಬಿಟ್ಟು ಸೀದಾ ನಾವು ಅಲ್ಲಿಗೆ ಹೋದ್ವಿ. ಬಟ್ ನಮ್ಗೆ ಅಲ್ಲಿ ಫಾದರ್ ತುಂಬಾ ಸಪೋರ್ಟ್ ಮಾಡಿದ್ರು. ಅಂದ್ರೆ ಆ ಹಾಲ್ ನೋಡಿದ ತಕ್ಷಣ ನಾವು ಆಲ್ರೆಡಿ ಫಿಕ್ಸ್ ಆದ್ವಿ ಇದು ಈ ರೇಂಜ್ ಅಲ್ಲೇ ಮಾಡ್ಬೇಕು. ತುಂಬಾ ರಿಸ್ಕ್ ಅದು, ಅಲ್ಲಿ ಒಂಚೂರು ಸ್ಕ್ರಾಚ್ ಆದ್ರೂ ತುಂಬಾ ಕಷ್ಟ ಇತ್ತು. ಸಿಂಥೆಟಿಕ್ ಬಟ್ ಅದೊಂದು ರಿಸ್ಕ್ ತಗೊಂಡು ಹೋದ್ರ ಮೇಲೆ ನಾವು ಅವಾಗ ನಮ್ಗೆ ಈ ಈವೆಂಟ್ ಲುಕ್ ಬರೋದಕ್ಕೆ ಕಾರಣನೇ ಗೀತಾ ಎಲೆಕ್ಟ್ರಿಕಲ್ಸ್ ಅಶೋಕ್ ಬಂಗೇರ ಅವರು ನಮ್ಗೆ ಈ ತರ ಬೇಗ ಸೆಟಪ್ ಅಂದಾಗ ಅವ್ರು ಆತರ ಮಾಡಿದ್ರಲ್ವಾ, ಅದು ಅಂದ್ರೆ ಆ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡಿದ್ರು. ಹೌದು, ಅವ್ರು ಅದಕ್ಕೆ ಕರೆಕ್ಟ್ ಆಗಿ ಅಂದ್ರೆ ಮಾಡ್ಕೊಂಡು ಗ್ರಿಡ್ ಹಾಕಿ LED ಲೈಟ್ ಗಳನ್ನ ಹಾಕೋದು, ಕಲರ್ ಲೈಟ್ಸ್ ಗಳನ್ನ ಆಡಿಸೋದು, ಆ ತರ ಎಲ್ಲ ಪ್ಲಾನ್, ಮತ್ತೆ ಆ ಮ್ಯೂಸಿಕ್ಸ್. ಹೌದು, ಇನ್ನೂ ನಮ್ದು ಎಕ್ಸ್ಟ್ರಾ ಪ್ಲಾನ್ ಇತ್ತು. ಬಟ್ ಅದು ಈಗ ಫಸ್ಟ್ ಇದಕ್ಕೆ ಬೇಡ ಅಂತಂದ್ರೆ ನಾವು ಇನ್ನೂ ಸ್ಟ್ಯಾಂಡರ್ಡ್ ಆಗಿ ಥಿಂಕ್ ಅಂದ್ರೆ ಕನ್ನಡದ ಆರ್ಟಿಸ್ಟ್ ಕರ್ಸೋದು ಅಂತ ಎಲ್ಲ ಪ್ಲಾನ್ ಆಗಿದ್ವಿ. ಆವಾಗ ನಮ್ಮಲ್ಲಿ ಚರ್ಚೆ ಮಾಡೋದು ಅಂದ್ರೆ ಕನ್ನಡ ಆರ್ಟಿಸ್ಟ್ ಕರ್ಕೊಂಡ್ ಬಂದ್ರೆ ಅದು ಬೇರೆ ತರ ಎಲ್ಲ ಫೋಕಸ್ ಆ ಕಡೆ ಹೋಗುತ್ತೆ. ನಮ್ಮಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ಗಳಿದ್ದಾರೆ, ಇದರಿಂದ ಚೇಂಜ್ ಮಾಡಿ ಅಲ್ಲಿ ಹೋಗೋದು ಬೇಡ, ಫಸ್ಟ್ ಇದೇ ಇಲ್ಲಿ ಆಗ್ಲಿ. ಸತಿ ಕನ್ನಡದವ್ರು ಬೇಡ ಈಗ ಕೇಳ್ಬೋದು ರಾಜೇಶ್ ಬ್ರಹ್ಮೂರ್ ಏನಪ್ಪ ಕನ್ನಡದ ಆರ್ಟಿಸ್ಟ್ ನ ಕರ್ಕೊಂಡ್ ಬಂದಿಲ್ಲ ಅಂತ. ಕರ್ಕೊಂಡ್ ಬರ್ಲಿಕ್ಕೆ ಆಗ್ತಾ ಇತ್ತು. ಉಪೇಂದ್ರ ಅವ್ರು ರೆಡಿ ಇದ್ರು. ಉಪೇಂದ್ರ ಅವ್ರಿಗೆ ಅವ್ರ BA ಶ್ರೀರಾಮ್ ಅವ್ರ ಹತ್ರ ಮಾತಾಡಿದ್ವಿ, ಅವ್ರು ರೆಡಿ ಇದ್ರು. ಬಟ್ ನಾವು ಯಾವಾಗ ಹೇಳಿದ್ವಿ ಯೋಚನೆ ಮಾಡಿದ್ವಿ ಬೇಡ ಈ ಸರ್ತಿ ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ, ಈ ಸರ್ತಿ ಬರೀ ಇಲ್ಲಿದೆ ಒಂದು ಫಿಕ್ಸ್ ಅಂತ ಮಾಡ್ಕೊಂಡ್ವಿ. ಬಟ್ ಈ ತರ ಪ್ಲಾನ್ ಮತ್ತೆ ಫುಡ್ ನ ಅಂದ್ರೆ ಈಗ ಹೋಗಿ ಕಸ ತಿನ್ನುವ ಆತರ ಇರಬಾರ್ದು. ಒಂದರ ರೌಂಡ್ ಟೇಬಲ್ ಹಾಕ್ಬಿಟ್ಟು ಅದಕ್ಕೆ ಆಕ್ಚುಲಿ ಸೋಫಾ ಎಲ್ಲ ಪ್ಲಾನ್ ಮಾಡಿದ್ವಿ. ಅದು ಸ್ವಲ್ಪ ಆಗ್ಲಿ ಸೋಫಾ ಎಲ್ಲ ಹಾಕಿ ಗ್ರ್ಯಾಂಡ್ ಅಂದ್ರೆ ಹೋಟೆಲ್ಗೆ ಹೋದ್ರೆ ಯಾವ ತರ ಊಟ ಮಾಡ್ತಾರೆ ಅದೇ ತರ ಆಗ್ಬೇಕಂತ ಅದೇ ತರ ಸೆಟಪ್ ಮಾಡಿದ್ವಿ. ಮಾಡಿ ಅದಕ್ಕೆ ಕರೆಕ್ಟ್ ಆಗಿ ಅರೇಂಜ್ಮೆಂಟ್, ಆ ಟೆನ್ಷನ್ ನಮ್ಗೆ ತಗೊಂಡಿಲ್ಲ. ಕಿಶೋರ್ ಕೊಟ್ಟಾರೆ ಫುಡ್ ಇದು ಡಿಪಾರ್ಟ್ಮೆಂಟ್ ಅವ್ರು ತಗೊಂಡಿದ್ರು. ನಮ್ಗೊಂದು ಚೂರು ಟೆನ್ಷನ್ ಇಲ್ಲ, ಅದು ಕ್ಲಿಯರ್ ಆಗಿ ನಡೀತು. ಲೈಟಿಂಗ್ಸ್ ಗೀತಾ ಎಲೆಕ್ಟ್ರಾನಿಕ್ಸ್ ಅವರು ಸುರೇಶ್ ಅಣ್ಣ ಇವರೆಲ್ಲ ತುಂಬಾ ಅವ್ರ ಕೆಲಸ ಅವ್ರು ಮಾಡಿದ್ರು. ಇನ್ನು ನಮ್ಗೆ ಚೇರು ಮತ್ತೆ ಇದೆಲ್ಲ ಏನು ಅರೇಂಜ್ಮೆಂಟ್ ಬೇರೆ ಇಲ್ಲ, ಅದನ್ನ ಆಲ್ವಿನ್ ಅವ್ರು ತಗೊಂಡ್ರು. ಅಂದ್ರೆ ಯಾರು ಕೆಲಸ ಕೊಟ್ಟಿದ್ದಾರೆ ಅದನ್ನ ನೀಟಾಗಿ ಮಾಡಿದ್ರು. ಇನ್ನು ನಮ್ಗೆ ಫೈನಾನ್ಷಿಯಲಿ ಸ್ವಲ್ಪ ನಾವು ಯಾರ ಹತ್ರ ಎಲ್ಲರ ಹತ್ರ ಹೋಗಿ ಡೊನೇಷನ್ ಕಲೆಕ್ಷನ್ ಆ ಥರದಲ್ಲ ನಾವು ಈ ಆರ್ಗನೈಸರ್ ಮಾಡಿಲ್ಲ. ನಮ್ಗೆ ಮೇನ್ ಸ್ಪಾನ್ಸರ್ಡ್ ಆಗಿ ಡ್ಯಾಫ್ನಿ ಅವ್ರದ್ದು ವಿರೂಪ ಅಂದ್ರೆ ದುಬಾಯ್ಸ್ ಪ್ರೊಡಕ್ಷನ್ ಅವರು ಡ್ಯಾಫ್ನಿ ಮತ್ತೆ ದೀಕ್ಷನ್ ಅಂತ ಅಣ್ಣ ತಂಗಿ
ಅವ್ರು ನಮ್ಗೊಂದು ಮೇನ್ ಸ್ಪಾನ್ಸರ್ ಮಾಡಿದ್ರು. ನಾವು ಅಲ್ಲಿಗೆ ಸ್ಯಾಟಿಸ್ಫೈಡ್ ಆಗಿ ನಮ್ಗೆ ಓಕೆ ಅದು ಸಾಕು ಅಂತ ಹೇಳ್ಬಿಟ್ಟು ಮತ್ತೆ ನಾವು ಎಲ್ಲರ ಹತ್ರ ಹೋಗಿ ಸ್ಪಾನ್ಸರ್ಶಿಪ್ ಆ ಥರ ಎಲ್ಲ ಹೋಗ್ಲಿಲ್ಲ. ಅಂದ್ರೆ ಇದು ಫಸ್ಟ್ ಇವೆಂಟ್ಗೆ ನಮ್ಗೆ ಸಾಕಂತ ಆಲ್ರೆಡಿ ನಾವು ಹೇಳ್ತೀವಿ, ಇವಾಗ ನಮ್ಗೆ ಪ್ರಾಫಿಟ್, ಈ ಇವೆಂಟ್ ಇಂದ ನಮ್ಗೆ ಪ್ರಾಫಿಟ್, ಲಾಸ್ ಆಗಿಲ್ಲ, ಪ್ರಾಫಿಟ್ ಇನ್ನು ನಮ್ಗಿನ್ನು ಬರೋದೆಲ್ಲ ಇದೆ, ಬಂದ್ರ ಮೇಲೆ ಇನ್ನು ನಾವು ನೆಕ್ಸ್ಟ್ ಎಷ್ಟಾಗಿದೆ ಅಂತ ಒಂದು ಇದ್ರಲ್ಲಿ ಹೇಳ್ತೀವಿ. ಬಟ್ ಈಗ ಪ್ರಾಫಿಟ್ ಅಲ್ಲಿ ಇದೀವಿ ನಾವು, ಲಾಸ್ ಆಗ್ಲಿಲ್ಲ. ನೆಮ್ಮದಿಯಾಗಿ ಈವೆಂಟ್ ಅಂದ್ರೆ ನಾವು ಟೆನ್ಷನ್ ತಕೊಂಡು ಹೋಗಿ ಮಾಡುವಂಥದ್ದು ಯಾವುದೂ ಇರಲಿಲ್ಲ. ಇಲ್ಲಿ ಈಸಿ ಆಗಿದೆ. ಫಸ್ಟ್ ಸ್ಟುಡಿಯೋ ನಮ್ಗೆ ಅದು ಇಂಡೋರ್ ಸ್ಟೇಡಿಯಂ ಇದೆಯಲ್ಲ ಅದು ತುಂಬಾ ಪ್ಲಸ್ ಆಗಿ ಹೋಗಿದೆ. ಪ್ಲಸ್ ಆಗಿದೆ ವಿಜಯನ. ಅದೇ ಉಳಿದಿರೋದು ಗೊತ್ತಿದೆ, ಎಲ್ಲೂ ಕೂಡ ಉಳಿದಿರೋದಿಲ್ಲ. ಈ ರೀತಿಯ ಸ್ಪೋರ್ಟ್ಸ್ ಮಾಡಿದ್ರೆ ಅದರಲ್ಲೂ ಕೂಡ ಆ ರೀತಿಯ ಆರ್ಗನೈಸೇಷನ್ ಮಾಡ್ಕೊಂಡು ಅಂದ್ರೆ ಬಹಳ ಸಪೋರ್ಟ್ ಸಿಕ್ಕಿದೆ. ಓನರ್ಸ್, ಟೀಮ್ ಓನರ್ಸ್ ಎಲ್ಲ ನಮ್ಗೇನು ಟೀಮ್ ಓನರ್ಸ್ ಹೌದು, ಇವರೆಲ್ಲರೂ ಕೂಡ ಅದನ್ನು ಬಹಳ ಆಸಕ್ತಿಯಿಂದ ಮಾಡಿದ್ದಾರೆ. ಮತ್ತೆ ಯಾರು ಕೂಡ ನಾವು ಗೆಲ್ಲಬೇಕು ಹೌದು, ಆದ್ರೆ ನಾವೆಲ್ಲರೂ ಕೂಡ ಒಂದು ರೀತಿಯ ಪಾಲ್ಗೊಳ್ಬೇಕು, ಎಲ್ಲರನ್ನೂ ನಾವು ಸೇರಿಸ್ಕೊಂಡು ಆಡ್ತೇವೆ ಅನ್ನುವಂಥ. ನೋಡಿ ಇವತ್ತವರೆಗೂ ಒಂದು 30 ಪಾರ್ಟೀಸ್ ಆಗ್ಬೋದು. ಅಂದ್ರೆ ಟೀಮ್ ಓನರ್ಸೇ ಅವರು ಟೀಮ್ ಅವ್ರಿಗೆ ಕರೆದ್ಬಿಟ್ಟು ಅವ್ರ ಜೊತೆ ಬೇರೆ ಬೇರೆ ಟೀಮ್ ಅವ್ರ ಅಂದ್ರೆ ಇವ್ರನ್ನ ಆರ್ಟಿಸ್ಟ್ ನ ಮತ್ತೆ ಪ್ಲೇಯರ್ಸ್ ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಟೀಮ್ ಓನರ್ಸ್. ಅಂದ್ರೆ ಅವರು ಸಿನಿಮಾಕ್ಕೆ ಕರ್ಕೊಂಡು ಹೋಗ್ಬೋದು ಅಥವಾ ಕರಾವಳಿ ಇದರಲ್ಲಿ ಸ್ಟೇಡಿಯಂ ಇದರಲ್ಲಿ ಗ್ರೌಂಡ್ ಅಲ್ಲಿ ಎಕ್ಸಿಬಿಷನ್ ಆಗಿದ್ರೆ ಅದಕ್ಕೆ, ಅಥವಾ ಪಾರ್ಟೀಸ್ ಅಂತ ವೆರೈಟಿ. ಇನ್ನೊಂದು ಹೇಳ್ತೀನಿ ನೋಡಿ, ಇದರಲ್ಲಿ ಒಳ್ಳೆ ಕೆಲಸನೂ ಆಗಿದೆ. ನಾವು ಏನ್ ಮಾಡಿದ್ವಿ, ಸೆಲೆಬ್ರಿಟಿ ಕಬಡ್ಡಿ ಲೀಗ್ ಅಂತ ಒಂದು ಪೇಜ್ ಓಪನ್ ಮಾಡಿದ್ವಿ. ಅದಕ್ಕೆ ಎಲ್ಲರ ನಮ್ಮ ಪ್ಲೇಯರ್ಸ್ ಅಥವಾ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ. ಅದರಲ್ಲಿ ಇದ್ದವರು ನಾವು ಏನ್ ಮಾಡ್ತಾ ಇದೀವಿ, ಈಗ ನಮಗೋಸ್ಕರ ಬಂದಿದ್ದಾರೆ, ನಾವು ಅವರಿಗೋಸ್ಕರ ಏನಾದ್ರು ಮಾಡ್ಲೇಬೇಕು. ಆ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ನಮ್ಮ ಕನ್ನಡ ಚಿತ್ರರಂಗ ಈ ಕಾರ್ಮಿಕರ ಒಕ್ಕೂಟ ಅಂದ್ರೆ ಅಲ್ಲಿ ಆಲ್ಮೋಸ್ಟ್ ದಿನಕ್ಕೆ 20-22 ಸಿನಿಮಾ ಶೂಟಿಂಗ್ ನಡೀತಿದೆ. ಅದರಲ್ಲಿ ಕೆಲಸ ಮಾಡ್ತಾರೆ ಪ್ರೊಡಕ್ಷನ್ ಮ್ಯಾನೇಜರ್ ಎಲ್ಲ ನಮ್ಮ ಅಸೋಸಿಯೇಷನ್ ಇರೋದ್ರಿಂದ ನಾವು ಇಲ್ಲಿಂದ ಪ್ರಮೋಟ್ ಮಾಡ್ತೀವಿ. ಎಷ್ಟಾಗುತ್ತೆ ಅಷ್ಟು ಪ್ರಮೋಟ್ ಮಾಡೋದು, ಅಂದ್ರೆ ನಾವು ಇಲ್ಲಿನವರನ್ನೇ ಅಲ್ಲಿ ಎಸ್ಟಾಬ್ಲಿಷ್ ಮಾಡೋ ಥರ ಆ ಥರದ ಒಂದು ಸಪೋರ್ಟ್ ಮಾಡೋದು. ಅದಲ್ಲದೆ ಉದಾಹರಣೆಗೆ ನಮ್ಮ ದೇವದಾಸ್ ಪಾಂಡೇಶ್ವರ್ ಮೊನ್ನೆ ಒಂದು ರಾರಾ ಟೀಮಲ್ಲಿ ಒಂದು ಹುಡುಗಿಗೆ ಕನ್ನಡ ಕರ್ಕೊಂಡು ಆಡ್ತಾ ಇದ್ರು. ಕನ್ನಡ ಕರ್ಕೊಂಡು ಆಡ್ತಾ ಇದ್ರು. ಕನ್ನಡ ಕರ್ಕೊಂಡು ಆಡ್ತಾ ಇರುವಾಗ ಅಲ್ಲಿ ರೂಲ್ ಪ್ರಕಾರ ಕನ್ನಡಕ ಹಾಕೋಂಗಿಲ್ಲ. ಬಟ್ ಆ ಹುಡುಗಿ ಕನ್ನಡಕ ತೆಗೆದ್ರೆ ತುಂಬಾ ಕಾಣಿಸೋದೇ ಇಲ್ಲ, ಆ ತರದ ಪರಿಸ್ಥಿತಿ. ಬಟ್ ಆ ಹುಡುಗಿ ಹೇಳ್ತಾ ಕೂತ್ಕೊಂಡಿದ್ರು. ದೇವದಾಸ್ ಪಾಂಡೇಶ್ವರ್ ಅಂತ ವ್ಯಕ್ತಿ ನೋಡಿ, ಆ ತರದ ತುಂಬಾ ಜನ ಇಲ್ಲಿ ಹಾಕಿದ್ರು. ಬಟ್ ದೇವದಾಸ್ ಪಾಂಡೇಶ್ವರ್ ದೊಡ್ಡ ಗುಣ. ಆ ಹುಡುಗಿಗೆ ಸಮಾಧಾನ ಹೇಳಿದ್ದೇನಂದ್ರೆ, ಅವ್ರ ಹುಡುಗಿಗೆ ಹೇಳ್ತಾರೆ, ಏನ್ ಮಾಡೋದು ಸರ್, ನನ್ನ ಕನ್ನಡಕ ನನ್ನ ಕಣ್ಣು ದೃಷ್ಟಿ ಹಿಂಗೆ ಹೋಗಿ ನಾನೇನ್ ಮಾಡೋಕ್ಕಾಗ, ನನ್ನ ತಪ್ಪ ಅದು ಅಂತ ಕೇಳಿದ್ರು ಹುಡುಗಿಗಳು. ಅದಕ್ಕೆ ಇವ್ರು ಮನಸ್ಸೋತು. ಅದಕ್ಕೆ ಸುಮಾರು 2-2.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಲೆನ್ಸ್, ಪರ್ಮನೆಂಟ್ ಲೆನ್ಸ್ ಹಾಕಿ ನೆಕ್ಸ್ಟ್ ಇಯರ್ ನೀನು ಆಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಂದ್ರೆ ಇದರಿಂದ ತುಂಬಾ ಅನುಕೂಲ ಆಗಿದೆ. ಇವ್ರು ಮಾಡಿದ್ದಾರೆ. ಇನ್ನೊಂದು ಬೇರೆ ನಮ್ಮ ಪ್ರೇಮ್ ಶೆಟ್ಟಿ ಒಬ್ರು ಕಾಲೇಜಿಗೆ ಓದಿಸೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಪ್ರೇಮ್ ಶೆಟ್ಟಿ ಪ್ಯಾಂಥರ್ಸ್. ಈ ತರ ಒಂದೊಂದೇ ಆಗ್ತಾ ಇದೆ. ಅಂದ್ರೆ ಇದರಿಂದ ಸಮಾಜಮುಖಿ ಕೆಲಸನೂ ಆಗ್ತಾ ಇದೆ. ಇದರಿಂದ ಮತ್ತೆ ಇನ್ನೊಂದು ಕೇಳ್ಬೋದು, ಯಾಕೆ ಬೇಕು ಈಗ ಕ್ರಿಕೆಟ್, ಇದು ಕಬಡ್ಡಿ, ಇಲ್ಲಿ ಇಂಡಸ್ಟ್ರಿ ಥಿಯೇಟರ್ ಸಮಸ್ಯೆ ಇದೆ ಆ ತರ. ನಾವು ಈಗ ಎಲ್ಲದೂ ಹೇಳ್ಕೊಂಡು ಹೋಗಕ್ಕಾಗಲ್ಲ. ನಾವು ಈ ತರ ಮಾಡ್ತಾ ಇದ್ವಿ, ಈ ತರ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ನಾವು ಕೆಲಸ ಮಾಡಿ ಆದ್ಮೇಲೆ ಹೇಳುವಂತ ನಮ್ಗೆ. ಆದ್ರೆ ಈಗ ಅದನ್ನ ಮತ್ತೆ ದೇವಣ್ಣ ಯಾರು ಎಕ್ಕಡ ಪಂಡಾಗ ಕೆಲವು ಸಂಬಂಧಗಳು ಬೆಳವಣಿಗೆಗಳು ಆತದ ಪಂಡ ಕಬಡ್ಡಿ ಗೊಬ್ಬನ ಜೋಕುಲು ಒಂಜಿ ಸಪರೇಟ್ ಪಿಕ್ಚರ್ಡ್ ಆಕ್ಟ್ ಮಾಡ್ಕೊನ ಆತಂದ ನಾಟಕದ ಆಕ್ಟ್ ಮಾಡ್ಕೊನ ಮೋಕಲು ಒಂದು ಬೇಕನೆ ಅವು ಬೇಕು ಓಲ್ ಅಕ್ಲು ಪರಸ್ಪರ ಸಾಧ್ಯ ಅವು ಒಂಜಿ ಡೆವಲಪ್ಮೆಂಟ್ ಅಕ್ಲು ತಿಕ್ಕೊಂಡಿರ ಪಾತ್ರೆ ಬಕ್ಕ ಕಬಡ್ಡಿ ಪ್ಲೇಯರ್ ಸ್ವಲ್ಪ ಅಕುಲ್ಲ ಒಂದು ಸೆಲೆಬ್ರಿಟಿ ಏನು ಬಂದ್ಬಿಟ್ಟು ತೋಜಲಕ್ಕಾಂಡು ಗೊತ್ತಾಂಡು ಪ್ರತೀಕ್ಷಾ ಪನ್ಪಿನಕೊಂಡು ಅತಂದ ಕುಬ್ರಾ ಪನ್ಪಿನಕೊಂಡು ತೇಜ ಇಂಚಿನ ಬೇತೆ ಕಬಡ್ಡಿ ಸೆಲೆಬ್ರಿಟಿನಗಳು ಕಬಡ್ಡಿ ಪ್ಲೇಯರ್ನಕುಲ್ಲ ಗೊತ್ತಾಂಡು ಅಂಚೆನೆ ಈ ಸೆಲೆಬ್ರಿಟಿನಕುಲ್ಲ ನಮ್ಮ ಚಿತ್ರರಂಗ ಸೆಲೆಬ್ರಿಟಿ ಆಕ್ಚುಲಿ ಉಂಟು ಪಿಕ್ಚರ್ ಉಂಟದಲ್ಲ ಜಾಸ್ತಿ ಕಬಡ್ಡಿ ಪ್ಲೇಯರ್ ಮಸ್ತ್ ಜನ ತೂಗ್ಲಕ್ಕ ಆಡೋದು ಇನ್ನ ಆ ಒಂಜಿ ನೆರೆ ತಗೊಂಡೆ ಬಟ್ ಈರ್ತು ಈನೆ ಬಗ್ಗೆ ಇಂಚಿನ ಪ್ರಾಬ್ಲಮ್ ಉಂಟಿಗೆ ಕ್ರೀಡಾಪಟು ಬರ್ತಲ್ಲ ಗೊತ್ತಾಡುವಂತ ಬಟ್ ಈ ರೀತಿಯ ಡೆವಲಪ್ಮೆಂಟ್ ಅಂತ ಬರ್ತಾರೆ ಹೆಂಗೆ ಮಾಡ್ತಾರೆ ಆ ಒಂದು ಪೊನ್ನಡ ಎಡ್ಡಂಗೆ ಪ್ರತಿಭೆ ಕಬಡ್ಡಿ ಗೊಬ್ಬರ ಸುಲಭದ ಗೊಬ್ಬರ ಬಟ್ ಭಾರಿ ಟ್ಯಾಲೆಂಟ್ ಬಂದು ಇದು ನಮ್ಮೆಲ್ಲ ನಮ್ಮ ಜೋಕ್ಲೆ ನಾವು ಬಿಡ್ತು ಬರುತ್ತೆ ಅವು ನಮ್ಮನೆ ಜೋಕ್ಲ ಅವು ಯಾರ ಟೀಮ್ದಲ್ಲಿ ಒಪ್ಪಾಡು ಪೂರ್ಣ ನಮ್ಮ ಜೋಕ್ಲಿ ಬಟ್ ಆ ಒಂದು ಉದ್ದೇಶ ಅಕ್ಲೆ ಹೋಗ್ಲಿಕ್ಕೆ ತೊಂದರೆ ಆದ ಬಗ್ಗೆ ಪಂಟ್ನ ಒಂಜಿ ಉದ್ದೇಶಗಳು ನಮ್ಮ ಎಲ್ಲದಾಗ ಜೋಕ್ಲೆ ಅನ್ಸಿದಾಗ ಮತ್ತೆ ಅದು ಬೇಕಾದಲ್ಲೇ ಎಲ್ಲ ಎಂಕ್ಲ ಜೋಕ್ಲೆ ನಮ್ಮ ಎಕ್ಬೋರ್ಡ್ ವ್ಯವಸ್ಥೆ ಮಾಡ್ಕೊಂಡು ಆಗ್ತೀವಿ ಅದ ಪ್ರತಿಭೆ ಅದೇ ಆ ಒಂದು ಫೀಲಿಂಗ್ ಅದು ಸ್ವಲ್ಪ ಮೂಲೆ ಉಪಾಯ ನಮಗೆ ನಮ್ಮ ತುಳುನಾಡದು ಅಂಚನೆ ಎತ್ತೋ ಜೋಕ್ಲು ಉಂಟ ಅಕ್ಲಿಗೆ ಈ ಆಡ ಪನ್ಪುಳ ಕಲೆಗೆ ಗೊತ್ತಿಲ್ಲ ಆಗ್ಲಿಕ್ಕೆ ಅಕ್ಲಿಗೆ ಎಲೆಗಾಣ ಸಪೋಸ್ ಪಣ್ಣನ್ನ ನಮ್ಮ ಕುಡ್ಲಾಡು ಬಟ್ ಪನ್ಪುಳ ಗೆಜ್ಜಿತ್ತು ಗೊತ್ತು ಜಾಕೆ ಅಂಚಿದ್ದಂದ್ರೆ ಕೂಡ ಗಣೇಶ್ ಬ್ರಹ್ಮರು
ಒಂದು ವೇದಿಕೆ ವೇದಿಕೆ ಆಯ್ಲಕ್ಕ. 100%. ದಾದಾ, ಅದಕ್ಕೆ doubt ಇಲ್ಲ. ಈ ಆಯ್ಲಕ್ಕ ಬರ್ನ full total. ದೇವಣ್ಣ ಮಲ್ತೀನಿ ಅಂಡ್ ಅವು ಸಜೆಸ್ಟ್ ಮಾಡ್ತೀನಿ ನಮ್ಮ ಮಿಸ್ಸಸ್ ಅದೇ ಕ್ರೆಡಿಟ್ ಕೊಟ್ಟು ಆರು ಮಾಡಿನಿ ಅವು ಮಲ್ಬೋದು ಅಂಚನೆ ಕ್ರೀಡದ ಕುಲು ಈ ನೆಟ್ಟು ಪೂಜೆ ಅಕ್ಲ ಬೇತೆ ನಿಂದು ಪುಣ ಅವು ರಡ್ಡು ನೆಟ್ಟು ಅಕ್ಲೇನು ಮಕ್ಕಳು ಅರ್ಥ ಮಕ್ಕಳಿನ ಅಕ್ಲು ಅರ್ಥ ಮಾಡ್ಕೊಳಕ್ಕೆ ಅಂಚದಲ್ಲ ಅಂದ್ ಖಂಡಿತ ಸಂಬಂಧಲು ಮಸ್ತ್ ಮುಟ್ಟಾಂಡ್ ಕಲಾವಿದರ ನಕಲ್ನ ಬಕೊಂಜಿ ಮಲ್ಲ ಬೆನಿಫಿಟ್ ಎಂಜಿನ ಅಂಡ ನನ್ನ ಡೈರೆಕ್ಟರ್ ನಕ್ಲೆಗೆ ಪ್ರೊಡ್ಯೂಸರ್ ನಕ್ಲೆಗೆ ಆಡಿಷನ್ ಮಲ್ಪಡೊಂದು ಜಿಮೂಲೆ ಒಂಜಿ ಮಲ್ಲ ಮಟ್ಟದ ಆಡಿಷನ್ ಅಂಡ್ ಆತ ದಿನ ರಿಹರ್ಸಲ್ ಅನ್ನಾಗ ಏರಿಯರ್ನ ಬಾಡಿ ಲ್ಯಾಂಗ್ವೇಜ್ ಎಂಚ ಏರಿಯರ್ ಎಂಚ ಪಾತಿರ್ವೇರು ಒಂದು ತೂಯಿಲಕಾಂಡ್ ಮನೆ ಕಬಡ್ಡಿ ಗೊಬ್ಬನಾಗ ಒಂಜಿ ಉದಾಹರಣೆ ಒಂಜಿ ನೆಗೆಟಿವ್ ರೋಲ್ಗೆ ಒಂಜಿ ಬೋರ್ಡ್ ಒಂದು ಅಲ್ಲಿ ತೂನಾಗ ನೆಲ್ಪನೆ ಚಾಯ್ಸ್ ಮಲ್ಪದೆ ಅಂಚಿನ ಪೂರ ಫಿಗರ್ಲಿತ್ತ ಅಂಚಿನ ಕ್ಯಾರೆಕ್ಟರ್ಲಿತ್ತು ನಾಕಲ್ಲ ಮ್ಯಾನ್ರಿಸಮ್ ಎಂಚ ಬಾಡಿ ಲ್ಯಾಂಗ್ವೇಜ್ ಪೂರ ಒಂಜಿ ರೀತಿದ ಒಂಜಿ ಅನುಕೂಲ ಒಂಜಿ ಕೆಲವರಿಗೆ ಅವಕಾಶ ತಿಕ್ಕು ನಾನು ಚಿತ್ರರಂಗದ ಅವಕಾಶ ತಿಕ್ಕು ಮಸ್ತ್ ಜನಕ್ಕೆ ತಿಕ್ಕಂದಿ ನಾಕ್ಲೆಗೆ ಓಕೆ ಓಕೆ ಎಸ್ ಒಂಜಿ ಎಲ್ಲಿಯ ಇದೆ ಕೊಡ್ತಿತ್ತು ಒಂದು ಬ್ರೇಕ್ ತೆತ್ತೊಂಡು ಕೂಡ ಮತ್ತೊಮ್ಮೆ ಸ್ವಾಗತ ವೀಕ್ಷಕರು. ಈಗಾಗಲೇ ನಾನು ಮಾತಾಡ್ತಾ ಇದ್ದೆ ಏನು ಕಬಡ್ಡಿ ಪ್ರೀಮಿಯರ್ ಲೀಗ್ ಯಶಸ್ಸಿನ ಹಿನ್ನೆಲೆಯ ಜೊತೆಗೆ ಇದನ್ನು ಆರ್ಗನೈಸೇಷನ್ ಮಾಡಿದವರು ಜೊತೆಗೆ ಇಲ್ಲಿನ ಕನ್ನಡ ಮತ್ತು ತುಳು ಚಿತ್ರರಂಗದ ಪರಿಸ್ಥಿತಿಗಳ ಬಗ್ಗೆಗೂ ನಾನು ಈಗ ಚರ್ಚೆ ಮಾಡ್ತೀನಿ. ಈಗ ಬಹಳ ಮುಖ್ಯವಾಗಿ ಕನ್ನಡ ಒಂದು ತುಳು ಚಿತ್ರರಂಗದ ಬೆಳವಣಿಗೆಯ ಹಿನ್ನೆಲೆಯ ಒಂದಷ್ಟು ಕಾರಣಗಳನ್ನ ರಾಜೇಶ್ ಬ್ರಹ್ಮ ಅವರವರು ಹೇಳ್ತಾ ಇದ್ರು. ದೇವಣ್ಣ, ಬಹುಶಃ ನಿಮ್ಮ ಅರಿವಿಗೆ ಅದು ಬಂದಿರಬಹುದು, ನೀವು ಬಹುಶಃ ಅನುಭವಿಸಿದ್ರಿ ಆ ಸಂದರ್ಭಗಳನ್ನ, ಏನ್ ಹೇಳ್ತೀರಿ? ಹೌದು, ಖಂಡಿತ. ಆ ಸಮಯದಲ್ಲಿ ಬೆಂಗಳೂರಿನ ಗಾಡಿ ಹೊರಡುವಾಗಲೇ ಅವ್ರದ್ದು ಮೀಟರ್ ಸ್ಟಾರ್ಟ್ ಆಗ್ತಿತ್ತು. ಎಲ್ಲಿವರೆಗೆ ಅಂದರೆ ಇಲ್ಲಿ ಮಂಗಳೂರಲ್ಲಿ ನಾವು ಒಳ್ಳೆ ಒಳ್ಳೆ ಹೋಟ್ಲನ್ನು ಮಾಡಿಕೊಟ್ಟು ಸಹ ಅವರಿಗೆ ನಡೆಯುವುದಿಲ್ಲ. ಈ ಗಲಾಟೆ ಪೆಟ್ಟಿನ ಸೀನಲ್ಲಿ ಫೈಟ್ ಸೀಟ್ನಲ್ಲಿ ರಕ್ತದ ಕಲರ್ದು ಬೇಕು, ಅದು ಕೂಡ ಅಲ್ಲಿಂದಲೇ ಬರಬೇಕು. ಒಂದು ಬಾಟ್ಲಿ ಕಲರ್ಗೆ 40,000 ರೂಪಾಯಿ ಚಾರ್ಜ್ ಹಾಕಿದ್ದಾರೆ. ಇಲ್ಲಿ ಮಾಡುವಾಗಿಲ್ಲ, ಏನೋ ಒಂದು ಕಪ್ಪು ಕಲೆ, ಅದು ಸಾರಿ ಕೆಂಪು ಕಲೆ ಒಂದು 100 ರೂಪಾಯಿ ಸಿಗುವಂಥದ್ದು ಕೊಡ್ಲೇಬೇಕು, ಕೊಟ್ಟಿದ್ವಿ ನಾವು. ಇಂಥ ಒಂದು ಇಲ್ಲೇ ಮಾಡ್ತಾರೆ, ಇಲ್ಲೇ ತಗೊಳ್ತಾರೆ. ಅದು ಅಲ್ಲಿನ ಬ್ರ್ಯಾಂಡ್ ಹೇಗಿತ್ತು ಅಂತ ಹೇಳಿದ್ರೆ, ಒಂದ್ ದಿವಸ ಸಂಡೇ ನನಗೆ ಒಂದು ಹೀರೋಯಿನ್ ಸ್ಟಿಲ್ ಬೇಕಿತ್ತು. ನಾನು ಸ್ಟಿಲ್ ಫೋಟೋಗ್ರಾಫರ್ ಹತ್ರ ಹೇಳಿದೆ, ಒಂದು ಸ್ಟಿಲ್ ತೆಗೆದು ಕೊಡು ಅಂತ ಹೇಳಿ. ಸರ್ ಒಂದು ಬಾಟ ಆಗುತ್ತೆ ಅಂತ ಹೇಳಿ, ಯಾವುದು ಒಂದು ಸ್ಟಿಲ್ ತೆಗಿಬೇಕಾದ, ಇವತ್ತು ಸಂಡೇ ಸರ್ ಡಬಲ್ ಬಾಟ ಆಗುತ್ತೆ, ನನಗೆ 2,400 ಕೊಡ್ಬೇಕಂತ ಹೇಳ್ತಾನೆ. ಒಂದು ಫೋಟೋ ತೆಗೆದಿದ್ದೆ. ಮತ್ತೆ ನಾನು ಜೋರು ಮಾಡಿದೆ, ನಾನು ಮತ್ತೆ ತೆಗಿಸ್ಲಿಲ್ಲ. ಮತ್ತೆ 6 ಗಂಟೆ ಆಗಿ 1 ನಿಮಿಷ ಲೈಟ್ ಆಫ್ ಆಯ್ತು, ಇನ್ನೂ 10 ನಿಮಿಷ ಶೂಟಿಂಗ್ ಇರೋದು ಅಂತ ತಿಳ್ಕೊಳ್ಳಿ. ಬಾಕಿ ಲೈಟ್ ಆಫ್ ಆಯ್ತು, ಪುನಃ ಡಬಲ್ ಚಾರ್ಜ್. ಬಾರಿ ಒಂದು ಏನಕ್ಕೆ ನಮ್ಮ ಕಾರ್ಮಿಕರ ಒಕ್ಕೂಟಕ್ಕೆ ನಿರ್ಮಾಪಕರು ಸಪೋರ್ಟ್ ಮಾಡಿದ್ರೆ ಅದು ಇಷ್ಟು ಬೆಳೆಯೋ ಕಾರಣ ಏನಂದ್ರೆ, ನಮ್ಮದಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ. ಇವ್ರ ಹತ್ರ ಗಾಡಿ ಇದೆಯಾ ಅಥವಾ ಇವ್ರು, ನಮ್ಮ ಕಾನೂನು ಹೇಳುತ್ತೆ ಏನಂದ್ರೆ, ಫಸ್ಟ್ ನನ್ನ ಮನೆಯವರಿಗೆ ಕೆಲಸ ಕೊಡಿ, ಆಮೇಲೆ ಇನ್ನೊಬ್ಬರಿಗೆ ಕೆಲಸ ಕೊಡಿ ಅಂತ ಇದೆ ಕಾನೂನಲ್ಲಿ, ಕಾರ್ಮಿಕರ ವಿಚಾರದಲ್ಲಿ. ನನ್ನ ಮನೆಯವರಿಗೆ ಫಸ್ಟ್ ಅಂದ್ರೆ ನಾನು ನನ್ನ ಮನೆಯವರಿಗೆ ಕೆಲಸ ಕೊಡಬೇಕು, ಆಮೇಲೆ ಬೇರೆಯವ್ರಿಗೆ ಕೊಡಬೇಕು, ನಾನೇನೇ ಬಿಸ್ನೆಸ್ ಮಾಡೋದು. ಆ ಥರದಲ್ಲಿ ಇವ್ರ ಹತ್ರ ಇದ್ದಾರೆ, ಇವರು ಊಟ ಹೋಟ್ಲ್ ಇದ್ರೆ ಇವರೇ ಊಟ ತಂದು ಬಳಸ್ಬೋದು, ಈ ಥರದ್ದು ನಡಿಬೋದು. ಗಾಡಿ ಇದ್ರೆ ಗಾಡಿ, ನಮ್ದು ಆ ಥರ ರಿಸ್ಟ್ರಿಕ್ಷನ್ ಇಟ್ಕೊಂಡಿಲ್ಲ. ನಿಮ್ಮ ಹತ್ರ ಇಲ್ದಿದ್ದು ನಮ್ಮ ಹತ್ರ ಕೇಳಿ ನಾವು ಕೊಡ್ತೀವಿ ಅಂತ. ಆ ಟೈಮಲ್ಲಿ ಒಂದು ಆ ಗಲಾಟೆ ಆಗೋ ಟೈಮಲ್ಲಿ ಒಂದು ತುಳು ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಆಗ ನಾವು ಅವ್ರಿಗೆ ಹೇಳಿದ್ವಿ, ನಿಮ್ಗೆ ಏನು ಬೇಕು ಹೇಳಿ. ಅವಾಗ ಶೂಟಿಂಗ್ ಎಲ್ಲ ಬಂದ್ ಮಾಡಿದ್ರು. ನೋಡಿ, ಅವ್ರಿಗೆ ತೊಂದರೆ ಆಗಿ ಶೂಟಿಂಗ್ ಇಷ್ಟೋ ತನಕ ಯಾರು ಬಂದ್ ಮಾಡಿಲ್ಲ. ಆ ಕಡೆ ಒಕ್ಕೂಟದವರು ಬೇರೆಯವರಿಗೆ ತೊಂದರೆ ಮಾಡಿದ್ದಾರೆ, ಬಂದ್ ಮಾಡಿ ಅಂದರೆ ಇಂಡಸ್ಟ್ರಿ ಬಂದ್ ಮಾಡಿದ, ಅವರಿಗಾಗಿ ಬಂದ್ ಮಾಡಿದ್ದು ಅದು ಮೊಟ್ಟ ಮೊದಲು. ಆವಾಗ ನಮಗೆ ರೆಡಿ ಮಾಡಿಕೊಡ್ತಾರೆ, ಅಂದರೆ ಲೆಟ್ರಲ್ಲಿ ಈ ಒಕ್ಕೂಟದವ್ರು ಕೆಲಸ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ದೊಡ್ಡ ಅಂದರೆ ಸುಮಾರು ಒಂದು 300 ಜನ ಪ್ರೊಡ್ಯೂಸರ್ಸ್ದು ಒಂದು ಸಭೆ ನಡೀತಾ ಇತ್ತು. ಆ ಟೈಮಲ್ಲಿ ಅವರು ಸ್ಟ್ರೈಕ್ಗೆ ಅನೌನ್ಸ್ ಮಾಡಿದ್ರು. 3 ಡೇಸ್ ಸ್ಟ್ರೈಕ್ ಮಾಡಿದಾಗಲೂ ನನಗೆ ಯಾವ ಹೀರೋಗಳು ಹಿಂದೆಟಾಗಲಿಲ್ಲ. ಹಿಂದ್ಗಡೆ ಇದ್ರೆ ನಾನು ಹಿಂದ್ಗಡೆ ಇದ್ರು, ಅದು ಹೆಸರು ಹೇಳಲೇಬಾರ್ದು, ದೊಡ್ಡ ಕಲಾವಿದರು, ರಾಜೇಶ್ ನೀನು ಮಾಡು, ಹಿಂದ್ಗಡೆ ನಾವಿದ್ದೀವಿ ಅಂತ ಹೇಳೋದಕ್ಕೆ ಅದನ್ನ ಮೇಲೆ ಧೈರ್ಯ ಮಾಡಿದೆ ನಾನು. 3 ದಿವಸ ಇಂಡಸ್ಟ್ರಿ ಬಂದು 4ನೇ ದಿವಸ ಅವ್ರಿಗೆ ಶೂಟಿಂಗ್ ನಮ್ಮ ಶೂಟಿಂಗ್ ಮಾಡಲೇಬೇಕು. ಆವಾಗ ಸಿನಿಮಾ ಶೂಟಿಂಗ್ ಎಲ್ಲ ಪೂಜೆಯಲ್ಲಿ ಇಟ್ಕೊಂಡಿದ್ದಾರೆ, ಇವ್ರು ಬರೋದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಆವಾಗ ಮುನಿರತ್ನವರು ನಂಗೆ ಫೋನ್ ಮಾಡಿದ್ರು, ರಾಜೇಶ್ ಇಷ್ಟು ಸಿನಿಮಾ ಒಂದು ಅಂದರೆ ಅರ್ಧಕ್ಕೆ ಸ್ಟಾಪ್ ಆಗಿದ್ದು, ರವಿಚಂದ್ರನ್ ದೃಶ್ಯಮು, ಆಮೇಲೆ ಇವ್ರದ್ದು ನಮ್ಮ ಶಿವರಾಜ್ ಕುಮಾರ್ದು ಬೆಳ್ಳಿ ಸಿನಿಮಾ ಮೂರ್ತ, ಅದಕ್ಕೂ ತೊಂದರೆ ಮಾಡ್ತಾಯಿದ್ರು. ಮತ್ತು ಕೋಟಿಗೊಬ್ಬ ಪಾರ್ಟ್ 2, ಮತ್ತು ಇನ್ನೊಂದು 4 ಸಿನಿಮಾ, ಇದು ಅಧ್ಯಕ್ಷ ಸಿನಿಮಾ. ಈ 4 ಸಿನಿಮಾಕ್ಕೆ
ಅಂದ್ರೆ ಯಾರು ಅವ್ರು ಶೂಟಿಂಗ್ ಮಾಡ್ಲೇಬೇಕಿತ್ತು, ಎಲ್ಲ ಆರ್ಟಿಸ್ಟ್ ಎಲ್ಲ ಇಲ್ಲಾಂದ್ರೆ ಚೇಂಜ್ ಆದ್ರೆ ಕಷ್ಟ ಆಗ್ಬಿಡ್ತಿತ್ತು. ಅವ್ರು ನಂಗೆ ಫೋನ್ ಮಾಡಿದ್ರು, ಯಾರು ಮುನಿರತ್ನಮ್ ಅವರು, ರಾಜೇಶ್ ಹೀಗಿದೆ, ಇದನ್ನ ನೀನು ಗೆದ್ರೆ ನಿನ್ನ ಒಕ್ಕೂಟ ಗೆದ್ದಾಗ ಅಂತ. ನಾನು ಅವಾಗ ಫೋನ್ ಮಾಡಿದೆ, ನಾನು ಹೇಳಿದೆ ಎಲ್ಲದನ್ನ ನಾನು ರೆಡಿ ಮಾಡ್ಕೊಡ್ತೀನಿ ಅಂತ. ಕೆಲಸಗಾರನೆಲ್ಲ ಎಲ್ಲ ಕಡೆ ಕೆಲಸಗಾರರ ಜನರೇಟರ್ ನಾನು ಬಾಂಬೆಯಲ್ಲಿ ಇಷ್ಟು ಲಕ್ಷ ದುಡ್ಡು ಕಟ್ಟಿ ಎಲ್ಲ ಆಲ್ರೆಡಿ ನಾನು ತಂದಿಟ್ಟಿದ್ದೆ. ಅಂದ್ರೆ ಇಲ್ಲಿ ನಾವು ಯಾರು ಒಂದು ಕೊಡಲ್ಲ, ನನಗೆ ಒಂದು ಎಕ್ವಿಪ್ಮೆಂಟ್ಸ್ ಕೊಡಲ್ಲ. ನಾನು ಕೆಲಸಗಾರದೊಂದು ಇಷ್ಟು ಜನ ಇಟ್ಕೊಂಡಿದ್ದೀನಿ, ಒಂದು ಅಷ್ಟು ಪ್ರಾಬ್ಲಮ್ ಅಂತದ್ರಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಕಡೆ ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಗೊತ್ತಾಯ್ತು, ಇದು ಒಂದು ಮಿಸ್ ಆದ್ರೆ ನಮ್ದು ಹೊಡೆದೋಗುತ್ತೆ ಅಂತ ಹೇಳ್ಬಿಟ್ಟು ಶಿವರಾಜ್ ಕುಮಾರ್ ಅವ್ರ ಹತ್ರ ಹೋಗಿ ವಾಪಸ್ ಸ್ಟ್ರೈಕ್ ಕ್ಯಾನ್ಸಲ್ ಮಾಡಿ ಅವರಷ್ಟಕ್ಕೆ ಅವ್ರು ನಮ್ಮಷ್ಟಕ್ಕೆ ನಾವು ಕೆಲಸ ಮಾಡಿ. ಇವತ್ತು ಹೇಳಿದ್ನಲ್ಲ ಟೈಮಿಂಗ್ಸ್ ಏನಿದೆ, ಅವರ ಬೆಳಿಗ್ಗೆ 9 to 6 ಅಂತ ಇದೆ ಅವ್ರದ್ದು, ನಮ್ದು 8 o'clock ತನಕ ಇದೆ. ಅಂದ್ರೆ ಅಕಸ್ಮಾತ್ 8 o'clock ಆದ್ರ ಮೇಲೆ ಡಬಲ್ ಬಾಟಲ್ ಇಲ್ಲ, ಹಾಫ್ ಅನ್ ಅವರ್ ಹತ್ರ 1 hour ಟೈಮ್ ಬೇಕಾದ. ಈಗ ಮನೇಲಿ ಶೂಟ್ ಮಾಡ್ಲೇಬೇಕಾಗುತ್ತೆ, 1 hour ಬೇಕಾಗತ್ತೆ ಅಂತ ಅವರ್ ಬೇಸಿಸ್ ಏನ್ ರೂಲ್ ಪ್ರಕಾರ ಏನಿದೆ ಅವರ್ ಬೇಸಿಸ್ ಮಾಡ್ತಾ ಇದ್ವಿ. ಅದು ನಿರ್ಮಾಪಕರಿಗೆ ಒಳ್ಳೆದಾಯ್ತು. ಮತ್ತೆ ನಮ್ದು ನಮ್ಮವರೇ ಮಾಡ್ಬೇಕಂತ ನಾವು ಹೇಳೋದೇ ಇಲ್ಲ. ಈಗ ಹೆಚ್ಚಿನವ್ರಿಗೆ ಇಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ. ಈಗ ಇದೇ ಸಿನಿಮಾ ಅಂತ ಅನ್ಕೊಂಡು, ಇದೇ ಸಿನಿಮಾ ಅಲ್ಲ, ಈಗ ಇವರಿಗೆ ಎಕ್ಸ್ಪೀರಿಯನ್ಸ್ ಇದೆಲ್ಲ, ಇವ್ರಿಗೆ ಗೊತ್ತಿರತ್ತೆ ಅದಲ್ಲ ಬೇರೆ ಸಿನಿಮಾ ಇದ್ದಿದ್ದು ಮೊದಲು ಬೇರೆ ತರ ಅಂತ. ಈಗಿನವರಿಗೆ ಇದೆ ಆ ತರದ ಒಂದು ಸಂಘಟನೆ ಇದೆ, ಆ ತರ ತೊಂದರೆ ಆಗ್ತಿತ್ತು. ಅಂದ್ರೆ ಸಿಂಡಿಕೇಟ್ ಒಂದು ಕ್ಯಾಮ್ರಾಮನ್ ಅಂದ್ರೆ ಈ ಒಂದು ಬರೀ ಕರ್ನಾಟಕದಲ್ಲ, ಇದು ಕರ್ನಾಟಕ, ತಮಿಳ್ನಾಡು, ಕೇರಳ, ಆಮೇಲೆ ಆಂಧ್ರ, ಬಾಂಬೆ, ಕಲ್ಕತ್ತಾ, ಇಷ್ಟು ಐಫೆಕ್ ಅಂತ ಒಂದು ಇಷ್ಟಿದ್ರೆ ಸಿಂಡಿಕೇಟ್ ಒಕ್ಕೂಟ ಇದೆ. ಇಲ್ಲಿನವ್ರು ಬಿಟ್ಟು ಅಲ್ಲಿ ಕೆಲಸ ಹೋಗಿಲ್ಲ, ಅಲ್ಲಿನವ್ರು ಬಿಟ್ಟು ಇಲ್ಲಿ ಕೆಲಸ ಮಾಡೋದು ಒಂದು ಆಯ್ತು. ಇಲ್ಲಿ ಏನಾದ್ರು ಶೂಟಿಂಗ್ ನಡೀತದೆ ಅಂದ್ರೆ ಬಂದು ಅವ್ರು ತಡಿತಾರೆ. ಆ ತರದ ಒಂದು ಸಂಘಟನೆ ಅದು. ಒಂದು ಸತಿ ಎಂತ ಪವರ್ಫುಲ್ ಇರಲಿ, ಒಳಗಡೆ ನುಗ್ಗುದ್ರ ಮೇಲೆ ಅದನ್ನ ಹೊರಗಡೆ ಬರೋದು ತುಂಬಾ ಕಷ್ಟ ಇದೆ. ಅಂತದನ್ನ ಬ್ರೇಕ್ ಮಾಡಿದ್ವಿ. ಎಸ್ ದೇವಣ್ಣ, ಇತ್ತದ ಈ ಒಂದು ಡೆವಲಪ್ಮೆಂಟ್ ತುಳು